ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಅಕ್ಟೋಬರ್ 14ನೇ ತಾರೀಕಿನಂದು ಮಂಗಳೂರಿನಲ್ಲಿ ಒಂದು ಬಹುಶಃ ಇಲ್ಲಿ ತನಕ ಕರ್ನಾಟಕದಲ್ಲಿ ನಡೆಯದಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಅದು ಪರಿವರ್ತನ್ ಬ್ಯೂಟಿ ಪೇಜೆಂಟ್ ಅಂದ್ರೆ ಮಂಗಳಮುಖಿಯರ ಸೌಂದರ್ಯ ಸ್ಪರ್ಧೆ ಮಂಗಳೂರಿನಲ್ಲಿ ನಡೆದಿದೆ. ಅದು ಕೂಡ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಸ್ಪರ್ಧೆ. ಇದು ನಡೀಲಿಕ್ಕೆ ಇರುವಂಥದ್ದು. ಸೊ ಯಾವ ರೀತಿಯ ತಯಾರಿಗಳು ನಡೀತಾ ಇದೆ ಅನ್ನೋದನ್ನು ನಾನು ಕೇಳಬೇಕು. ಹಾಗಾಗಿ ನಮ್ಮ ಜೊತೆ ಪರಿವರ್ತನದ ಕಾರ್ಯದರ್ಶಿ ಸಂಜನಾ ಅವರಿದ್ದಾರೆ, ಜೊತೆಗೆ ಸದಸ್ಯರಾದಂಥ ಆರುಂಧತಿ ಇದ್ದಾರೆ, ಜೊತೆಗೆ ಅದರ ಸಂಸ್ಥಾಪಕರು ಮತ್ತು Mangalorian.com ಸಂಪಾದಕರು ಆದಂಥ ವೈಲೆಟ್ ಪೆರೇರ ಕೂಡ ಅವರಿದ್ದಾರೆ. ಮೇಡಮ್ ಸ್ವಾಗತ. ನಮಸ್ಕಾರ. ಸ್ವಾಗತ. ಮತ್ತೆ ಕ್ಯಾಟ್ ವಾಕಿಗೆ ರೆಡಿ ಮಾಡ್ತಾ ಇದ್ರೆ ಅಲ್ಲ, ನಿಮ್ಮನ್ನು ಆರ್ಗನೈಸರ್ ಅಂತ ತಗೊಳ್ಬೇಕಾ ಅಥವಾ ಕಂಟೆಸ್ಟೆಂಟ್ ಅಂತ ತಗೊಳ್ಬೇಕಾ? ಸಂಜನಾ ಮತ್ತು ಅರುಂಧತಿ ಎರಡು ಆರ್ಗನೈಸರ್ ನೀವೇ ಮತ್ತು ನಾಡಿದ್ದು ಕಂಟೆಸ್ಟೆಂಟ್ ಮಾಡ್ತಾ ಇದ್ದಾರೆ. ಸಂಜನಾ, ಹೇಗೆ ನಡೀತಾ ಇದೆ? ಸೂಪರ್, ಚೆನ್ನಾಗಿ ನಡೀತಾ ಇದೆ ಅಂಡ್ ಖುಷಿ ಆಗ್ತಾ ಇದೆ. ಅಂಡ್ ಕರ್ನಾಟಕ ಮೂಲೆ ಮೂಲೆಯಿಂದ ಮಂಗಳಮುಖಿಯರು ಅವರ ಸೌಂದರ್ಯನ ಮಂಗಳೂರಿಗೆ ಬಂದು ಪೇಜೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ, ಖುಷಿ ಆಗ್ತಾ ಇದೆ. ಅರುಂಧತಿ ಅವರು? ಸರ್, ಇದು ಕರ್ನಾಟಕದಲ್ಲಿ ಮೊದಲ ಬಾರಿ ನಡೀತಿರುವಂತದ್ದು. ಇದು ನಮ್ಮ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ನಡೀತಿದೆ. ಕರ್ನಾಟಕದಲ್ಲಿ ಎಷ್ಟು ಜನ ಮಂಗಳಮುಖಿಯರಿದ್ದಾರೆ ಅವರಿಗೆಲ್ಲ ಇದೊಂದು ಒಳ್ಳೆ ಸ್ಪರ್ಧೆ ಆಗಿದೆ. ಇದಕ್ಕೆ ಭಾಗವಹಿಸುವಂತವ್ರು ಇಡೀ ಕರ್ನಾಟಕದ ಎಲ್ಲೆಲ್ಲಿದ್ದಾರೆ ನಮ್ಮವರು ಅವರೆಲ್ಲ ಭಾಗವಹಿಸಬಹುದು ಸರ್. ಸಾಧಾರಣ ಎಷ್ಟು ಮಂದಿ ಭಾಗವಹಿಸಬಹುದು ಅಂದಾಜು? ನಾವು ಅಂದಾಜು ಹೇಳಲಿಕ್ಕಾಗಲ್ಲ ಸರ್, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇದು ಅವಕಾಶ ಇದ್ದೇ ಇದೆ. ಇದು ಅದು ಎಷ್ಟು ಜನ ಆಗಿರ್ಬೋದು, ಯಾಕೆಂದ್ರೆ ಇಲ್ಲಿ ಕೆಲವು ಜನ ಡಿಸ್ಟಿಕ್ ಗಳಿಂದ ಕೆಲವು ಕಡೆಯಿಂದ ಬಂದಿರ್ತಾರೆ. ಇವಾಗ ಕೆಲವು ಜನಕ್ಕೆ ಮಾಡಿ ಕೆಲವು ಜನಕ್ಕೆ ಆಗಲಿಲ್ಲ ಅಂದಾಗ ಅವರು ನಿರಾಶ್ರಿತರಾಗ್ತಾರೆ. ಹಾಗಾಗಿ ನಾವು ಎಲ್ಲರಿಗೂ ಅದನ್ನ ಇದು ಮಾಡ್ಕೊಡ್ತೀವಿ. ಅಂದ್ರೆ ಸಂಜನಾ ಅವರು ಇಡೀ ಕರ್ನಾಟಕಕ್ಕೆ ಎಲ್ಲ ಇವ್ರಿಗೆ ಕೂಡ ಕಳಿಸಿದ್ದೀರಾ? ಅದು ಹೇಗೆ? ಹೌದು ಸರ್, ಕಳಿಸಿದ್ದೇವೆ. ನಮ್ಮ ಮೊನ್ನೆ ಬ್ಯಾಂಗ್ಳೂರ್ಗೆ ಹೋಗಿದ್ದಾಗ ನಾವೆಲ್ಲರಿಗೂ ನಮ್ಮ ಟ್ರಸ್ಟ್ ಇದೆ ಅಲ್ವಾ, ಸೊ ಒಂದೆಡೆ ಸಂಸ್ಥೆ ಅಂತ ಅಲ್ಲೆಲ್ಲ ನಾವು ಕೊಟ್ಟಿದ್ದೇವೆ, ಹಂಚಿದ್ದೇವೆ. ಬ್ಯಾಂಗ್ಳೂರಲ್ಲಿ ಕೂಡ ಟ್ರಸ್ಟ್ ಇದೆ? ಹೌದು, ಉಂಟು. ಒಂದೆಡೆ ಸಂಸ್ಥೆ ಅಂತ ಉಂಟು. ಸೊ ಅಲ್ಲಿ ನಾವು ಮೀಟಿಂಗ್ ಹೋದಾಗ ನಾವು ಕೊಟ್ಟು ತಂದಿದ್ದೇವೆ ಮೊನ್ನೆ ಎಲ್ಲ, ನಮ್ಮ ಈ ತರ ಉಂಟು ಅಂತ. ಮೈಸೂರಿಗೆ ಹೋಗಿದೆ, ಬಳ್ಳಾರಿಗೆ ಹೋಗಿದೆ, ಪ್ರತಿಯೊಂದು ಮೂಲ ನಮ್ಮ ಟ್ರಾನ್ಸ್ಜೆಂಡರ್ ಎಲ್ಲೆಲ್ಲಿದೆ ಅವ್ರ ಹತ್ರ ನಾವು ಒಂದು ಕೊಟ್ಟಿದ್ದೇವೆ. ಬೀದರ್ ವರೆಗೂ ಹೋಗಿದ್ದೀರಾ? ಹೋಗಿದ್ದೆ. ಬೀದರ್ ಹಾಗೆ ಸರ್, ಅವತ್ತು ನಾವು ಬೆಂಗಳೂರಿಗೆ ಹೋಗಿದ್ದಾಗ ಪ್ರತಿಯೊಂದು ಇದ್ರ ನಮ್ಮ ಸಂಘದಿಂದ ಪ್ರತಿಯೊಬ್ಬರು ಸದಸ್ಯರು ಮತ್ತೆ ಅಲ್ಲಿನ ಯಾರ್ಯಾರು ಇದ್ದಾರೆ ಅಲ್ಲಿ ಕೆಲಸ ಮಾಡೋರು ಅವರೆಲ್ಲ ಬಂದಿದ್ರು. ಅವ್ರ ಮುಖಾಂತರ ನಾವು ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಂದು ಸಂಘಕ್ಕೂ ನಾವು ಅದನ್ನ ಇನ್ವಿಟೇಷನ್ ಹಂಚಿದ್ದೀವಿ ನಾವು. ಮೇಡಮ್, ಯಾಕೆ ಈ ಒಂದು ಫ್ಯಾಷನ್ ಶೋ ಅಥವಾ ಮಂಗಳಮುಖಿಯರ ಒಂದು ಕ್ಯಾಟ್ ವಾಕ್ ಆಗಿರ್ಬೋದು ಅಥವಾ ಈ ಒಂದು ಸೌಂದರ್ಯ ಸ್ಪರ್ಧೆ, ಏನು ಉದ್ದೇಶಗಳು? ನಾನು ತುಂಬಾ ಸೌಂದರ್ಯ ಸ್ಪರ್ಧೆಗಳನ್ನು ನೋಡಿದ್ದೇನೆ. ಮಿಸಸ್ ಮ್ಯಾಂಗ್ಳೂರ್, ಮಿಸ್ ಮ್ಯಾಂಗ್ಳೂರ್, ಮಿಸ್ಟರ್ ಮ್ಯಾಂಗ್ಳೂರ್, ಮತ್ತೇನು ಎಲ್ಲ ಬ್ಯೂಟಿ ಪೇಜೆಂಟ್ಗಳಿವೆ. ಆದ್ರೆ ನಮ್ಮ ಮಂಗಳಮುಖಿಯರಿಗೋಸ್ಕರ ಯಾರು ಎನಿಸ್ಲಿಲ್ಲ. ಅವರು ಇದ್ದಾರೆ, ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ, ಇದೊಂದು ಪಂಗಡ ಇದೆ ಅಂತೇಳಿ ಯಾರು ಎನಿಸಿರ್ಲೇ ಇಲ್ಲ. ಅವರಿಗೂ ಫೀಲಿಂಗ್ಸ್ ಗಳಿವೆ, ಅವರಿಗೂ ಇಂತ ಆಸೆಗಳು ಇರ್ತವೆ. ನಮ್ಮಲ್ಲೂ ಟ್ಯಾಲೆಂಟ್ ಇದೆ, ಅದನ್ನ ನಾವು ಎಕ್ಸ್ಪೋಸ್ ಮಾಡ್ಬೇಕು, ನಾವು ರ್ಯಾಂಪ್ ವಾಕ್ ಮಾಡ್ಬೇಕು, ನಾವು ಮಾಡೆಲ್ಗಳಾಗ್ಬೇಕು, ನಾವೊಂದು ಫಿಲ್ಮ್ ಸ್ಟಾರ್ ಆಗ್ಬೇಕು, ಅದು ಆಸೆಗಳು ಅವರಲ್ಲಿ ಇವೆ. ಆದ್ರೆ ಅವರಿಗೊಂದು ಸ್ಟೇಜ್ ಪ್ಲಾಟ್ಫಾರ್ಮ್ ಇಲ್ಲ. ಸೊ ಒಂದು ದಿವಸ ಸಂಜನಾ ಆಫೀಸಿಗೆ ಬಂದ್ರು, ಮಮ್ಮಿ ಯಾಕೆ ನಮಗೂ ಒಂದು ಸೌಂದರ್ಯ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಥಟ್ ಅಂತ ಹೇಳಿ ಓಕೆ ಆಯ್ತು ಅಂತ ಹೇಳಿದೆ. ನನ್ಗೆ ಗೊತ್ತೇ ಇಲ್ಲ ಕೈ ಸುಟ್ಟುಕೊಳ್ಬಹುದು ಅಂತ ಹೇಳಿದೆ. ಅದಕ್ಕೆ ತುಂಬಾ ಖರ್ಚಿದೆ ಅದು. ಸೊ ನಾನು ಹೇಳಿದೆ ಓಕೆ, ಯಾಕೆಂದ್ರೆ ಅವರು ತಾಯಿ ಅಂತ ಕಾನ್ಸೆಪ್ಟ್ ಬಹಳ ಸ್ಪೆಷಲ್, ಅದು ಕ್ರಿಯೇಟಿವ್ ಅಲ್ವಾ, ಅದಕ್ಕೆ ನೀವು ಪಕ್ಕ ಅಂತ ಅದು ಯಾರಿಗಾದ್ರೂ ಅಷ್ಟೇ. ಸೊ ಒಂದು ಅಮ್ಮ ನಮಗೂ ಒಂದು ಸೌಂದರ್ಯ ಸ್ಪರ್ಧೆ ಬೇಕು ಅಂತ ಹೇಳುವಾಗ ತಾಯಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾನು ಹೇಳಿದೆ ಓಕೆ. ಸೊ ಹಾಗೆ ನಾನು ನಮ್ಮ V4 ನ ಲಕ್ಷ್ಮಣ್ ಅದರ ಸ್ವಲ್ಪ ಕಷ್ಟಗಳು ಏನು ಅಂತ ಗೊತ್ತಾಯ್ತು. ಹೌದು, ಲಕ್ಷ್ಮಣ್ ಕುಂದರ್ ಹತ್ರ ನಾನು ಹೇಳಿದೆ, ಹೀಗೆ ನಮ್ಮ ಮಂಗಳಮುಖಿಯರಿಗೆ ಸೌಂದರ್ಯ ಸ್ಪರ್ಧೆ ಬೇಕಾದ್ರೆ ನಾವು ಒಂದು ಆರ್ಗನೈಸ್ ಮಾಡೋಣ ಕೇಳಿದೆ. ಹಾ ಓಕೆ, ನೋ ಪ್ರಾಬ್ಲಮ್, ನಾವು ಚರಣ್ ಹತ್ರ ಮಾತಾಡುವ ಅಂತ ಹೇಳಿದ್ರು. ಸೊ ಚರಣ್ ಹತ್ರ ಮಾತಾಡ ಅವರು ಹೇಳಿದ್ರು ಒಳ್ಳೆ ಕಾನ್ಸೆಪ್ಟ್ ಇದು, ಓಕೆ ಅಂತ ಹೇಳಿದ್ರು. ಹಾಗೆ ನಾವೊಂದು ಪರಿವರ್ತನ್ ಬ್ಯೂಟಿ ಪೇಜೆಂಟ್ ಅಂತ ಹೇಳಿ ಫ್ಯಾಷನ್ ABCD V4 ನ್ಯೂಸ್ ಮತ್ತು
ಪರಿವರ್ತನ್ ಇದನ್ನ ಆಯೋಜನೆ ಮಾಡ್ತಾ ಇದೆ. ಅವರ ಜೊತೆಯಾಗಿ V4 ನ್ಯೂಸ್ ಮತ್ತು ಫ್ಯಾಷನ್ ABCD ಕೂಡ ಸೇರಿಕೊಳ್ತಾ ಇದೆ ಅಂತ. ಓಕೆ, ಅಂದ್ರೆ ಆಗ್ಲೇ ಏನಾದ್ರು ಕಾನ್ಸೆಪ್ಟ್ ಮಾಡಿಕೊಂಡ್ರೆ ಇದನ್ನ ಹೇಗೆ ಮಾಡೋದು ಏನು ಅಂತ ಹೇಳಿ? ಅಲ್ಲ, ನನಗೆ ಅಂದ್ರೆ ನಾನು ಬ್ಯೂಟಿ ಕಾಂಟೆಸ್ಟ್ ಎಲ್ಲ ನೋಡಿದ್ದೇನೆ. ಸೊ ಗೊತ್ತಿತ್ತು ನನಗೆ ತುಂಬಾ ಖರ್ಚಾಗ್ತದೆ, ಆದ್ರೂ ಅವರದೊಂದು ಆಸೆ ಉಂಟಲ್ಲ, ಅದನ್ನು ಈಡೇರಿಸಬೇಕಂತ ನನ್ನ ಆಸೆ. ಸಂಜನಾ ಅವರೇ, ಯಾಕೆ ನಿಮ್ಗೆ ಮನಸ್ಸಲ್ಲಿ ಬಂತದ್ದು? ಎಲ್ಲಿ ನೋಡಿದಿರಾ? ಇಲ್ಲ, ನೋಡ್ಲಿಲ್ಲ. ನಾವೀಗ ನೋಡಿ, ಲಾಸ್ಟ್ ಟೈಮ್ ನಾನು ನ್ಯಾಷನಲ್ ಬ್ರಾಂಡ್ ಅಂಬಾಸಿಡರ್ ಆದೆ ಗೋರಿಯಲ್ಲಿ. ನಂಗೆ ಏನಾದ್ರು ಒಂದು ಚಾನ್ಸ್ ಸಿಗುತ್ತಾ ಅಂತ ಅನ್ಕೊಂಡೆ, ಬಟ್ ಇದ್ದವ್ರಿಗೆ ಯಾವ ಅವಕಾಶ ಸಿಗ್ಲಿಲ್ಲ. ಜೊತೆಲಿ ನೀವು ಬ್ಯೂಟಿಷಿಯನ್ ಅನ್ನೋದನ್ನು ಕೂಡ ಹೇಳಬೇಕಾಗಿದೆ. ಈಗಾಗಲೇ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೀರಿ? ಇಲ್ಲ, ನಡೆಸ್ತಾ ಇಲ್ಲ ಸರ್, ಕೆಲಸ ಮಾಡ್ತಾ ಇದ್ದೇನೆ ಬ್ಯೂಟಿ ಪಾರ್ಲರ್ ಅಲ್ಲಿ. ಹೌದು. ಅಂಡ್ ಹಾಗೆ ಕೂಡ ಈಗ ನಾವು ಡಾನ್ಸ್ ಕ್ಲಾಸ್ಗೂ ಹೋಗ್ತಾ ಇದ್ದೇವೆ, ಡಾನ್ಸ್ ಕಲಿತಾ ಇದ್ದೇವೆ. ಅಂಡ್ ಖುಷಿ ಆಯ್ತು, ಯಾಕೆ ನಮ್ಮ ಮಂಗಳ ಮುಖ್ಯರು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾರೆ, ಒಬ್ಬರಿಗಿಂತ ಒಬ್ರು ಚೆನ್ನಾಗಿದ್ದಾರಲ್ಲ. ಪಾಪ ಅವ್ರು ಬರೀ ಸಂಜೆ ಕತ್ಲಲ್ಲಿ ಬೆಳಗಿಂದ ಸಾಯಂಕಾಲ ದುಡಿಬೇಕು, ಮನೇಲಿ ಇರ್ಬೇಕು ಅಲ್ವಾ. ನಮ್ದು ಒಂದು ಏನಾದ್ರು ತೋರ್ಸ್ಬೇಕಲ್ಲ ಪ್ರಪಂಚಕ್ಕೆ ಏನೆಂಬುದು, ನಾವು ಏನಂತ ತೋರ್ಸ್ಬೇಕಂತ ಒಂದು ಇದಕ್ಕೋಸ್ಕರ ಅವತ್ ನಂಗೆ ತಲೆಯಲ್ಲಿ ಹೇಳ್ತ ಒಂದ್ ಮೀಟಿಂಗ್ ಮಾಡೋಣ ಅಂತ ಅಮ್ಮ ಹೇಳ್ತಾ, ಅಮ್ಮ ಮೀಟಿಂಗ್ ಏನ್ ಬೇಡ, ನಾವು ಒಂದು ಫ್ಯಾಷನ್ ಶೋ ಮಾಡಿಸೋಣ. ಜಸ್ಟ್ ನಾನ್ ಅನ್ಕೊಂಡಿದ್ದು ಜಸ್ಟ್ ಸಿಂಪಲ್ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಇಷ್ಟು ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡ್ಲಿಲ್ಲ. ಫ್ಯಾಷನ್ ಶೋ ಅನ್ನೋದು ಏನಂತ ನಾವು ಜಸ್ಟ್ ನೋಡ್ತಾ ಇದ್ವಿ ಅಷ್ಟೇ. ಅಂಡ್ ಇದು ಖರ್ಚುಂಟು, ಇದು ಉಂಟು, ಅದು ನಮ್ಗೆ ಗೊತ್ತಿಲ್ಲ. ಜಸ್ಟ್ ಸಿಂಪಲ್ ಅಂತ ಇದ್ ಮಾಡಿ ಅದು ನಿಜವಾಗ್ಲಿ ನಮ್ಗೊಂದು ಒಳ್ಳೆ ಖುಷಿಯಾದ ಒಂದು ಅವಕಾಶವನ್ನು ಈಗ ತೋರ್ಸ್ತಕ್ಕಂತ ಸಿಕ್ಕಿದೆ. ಖುಷಿ ಆಯ್ತು. ಅರುಂಧತಿ ಅವರು ಈ ಹಿಂದೆ ಫ್ಯಾಷನ್ ಶೋ ನೋಡಿದ್ದೀರಾ? ನೋಡಿದ್ದೀನಿ, ಕೇರಳದಲ್ಲಿ ನಡೀತಾ ಇರುತ್ತೆ. ಅದನ್ನ ನಾವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಮಗೂ ಒಂದು ಆಸೆ. ಕೇರಳದಲ್ಲಿ ಇದು ಟ್ರಾನ್ಸ್ಜೆಂಡರ್ ಇದಕ್ಕೆ ಹೋಗಿದ್ದೀರಿ, ನೋಡಿದ್ದೀರಿ? ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ ನಾನು. ಹೇಗಿತ್ತು ಅವಾಗ ನಾನು ನೋಡಿದಾಗ ನನ್ಗೆ ಆದಂತ ಫೀಲ್ ಬರ್ತಿತ್ತು, ನಮ್ಮಲ್ಲೂ ಇಲ್ಲಿ ಈ ತರ ಮಾಡಿದ್ರೆ ನಾವು ಒಂದು ಗುರುತಿಸ್ಕೋಬಹುದಿತ್ತು. ಅಲ್ಲಿ ನಮ್ಗೆ ನಾವು ಫಸ್ಟ್ ಬರ್ತೀವೋ ಸೆಕೆಂಡ್ ಬರ್ತೀವೋ ಅದು ಸೆಕೆಂಡ್ರಿ, ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ನಮಗೆ ಒಂದು ಖುಷಿ ಆಗುತ್ತಲ್ಲ, ಅದೊಂದು ಖುಷಿ ಬೇಕಿತ್ತು ಅಂತ ಅನ್ಕೊಂಡಿದ್ದೆ ನಾನು. ಹಾಗಾಗಿ ನನ್ನ ಮನಸ್ಸಲ್ಲಿ ಎಷ್ಟೋ ಸಲ ಬಂದಿತ್ತು. ಇವಾಗ ಕೆಲವೊಂದ್ ಕಡೆ ಅಡ್ವರ್ಟೈಸ್ ಅಂತ ಲೇಡೀಸ್ಗಳಿರ್ತಾರೆ, ನಾವು ಲೇಡೀಸ್ ಹತ್ತತ್ರನೇ ಇದೀವಿ, ನಮಿಗೂ ಆ ತರ ಅವಕಾಶ ಸಿಕ್ಕಿದ್ರೆ ನಮ್ಗೆ ಖುಷಿ ಆಗುತ್ತೆ ಅನ್ನೋದು ಇತ್ತು. ಸೊ ನೀವು ಭಾಗವಹಿಸ್ತಾ ಇದ್ದೀರಾ? ಹೌದು, ಭಾಗವಹಿಸ್ತಾ ಇದ್ದೀರಾ. ಸೊ ಯಾವ ರೀತಿ ತಯಾರಿ ನಡೀತಾ ಇದೆ? ನಾವು ಈಗ ಅವ್ರು ಹೇಳ್ದಾಗೆ, ಸಂಜನಾ ಅವ್ರು ಹೇಳ್ದಾಗೆ, ನಾವು ನಮ್ಗೆ ಪರಿವರ್ತನದಿಂದ ನಮ್ಗೆ ಡ್ಯಾನ್ಸ್ ಕ್ಲಾಸ್ ಕಲಿಸ್ತಿದ್ದಾರೆ. ಮತ್ತೆ ನಮ್ದು ಬಾಡಿ ಫಿಟ್ನೆಸ್ ಮಾಡ್ಲಿಕ್ಕೆಲ್ಲ ಕಲಿಸ್ತಿದ್ದಾರೆ. ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಸುಮಾರು ಒಂದು 15 days ಇಂದ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. 15 days ಇಂದ ಹೋಗ್ತಾ ಇದೀವಿ. ಅಲ್ಲಿ ನಮ್ಗೆ ತಯಾರಿ ನಡೀತಿದೆ, ತಕ್ಕ ಮಟ್ಟಿಗೆ ನಮಗೆ ನಡೀತಿದೆ. ಮತ್ತೆ 12-13 ನಮ್ಗೆ ಅದ್ರ ಬಗ್ಗೆ ಬ್ಯೂಟಿ ಕಾಂಟೆಸ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನಮ್ಗೆ ಇದ್ ಮಾಡ್ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಖುಷಿಯಾದ ವಿಷಯ. ಯಾವ ರೀತಿ ಇರ್ತದೆ ಟ್ರೈನಿಂಗ್ ಗೊತ್ತಿಲ್ಲ ಸರ್, ನೋಡ್ಬೇಕು ಯಾವ ರೀತಿ ಇರ್ತಂತೆ ಗೊತ್ತಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ನಡೆದದು ಕ್ಯಾಟ್ ವಾಕ್ ಆಗೋದಿಲ್ಲ. ಹೆಚ್ಚೆಚ್ಚು ಎಷ್ಟು ಚಂದ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಚಂದ ಆಗ್ತಾ ಇದೆ. ಹೌದು, ದಿನನಿತ್ಯ ಫಿಟ್ನೆಸ್ ಪ್ರತಿಯೊಂದು ಒಂದು ಆಕ್ಟರ್ ಏನ್ ಮಾಡ್ತಾ ಇದ್ರೆ ಅದಕ್ಕೆ ಟ್ರಿಬಲ್ ಆಗಿ ನಾವು ವರ್ಕೌಟ್ ಮಾಡ್ತಾ ಇದ್ದೇವೆ ಎಸ್ಪೆಷಲಿ. ಅಂಡ್ ಅದಕ್ಕೆ ಬೇಕಾಗುವಂತ ಡ್ರೆಸ್ಸಿಂಗ್ಸ್ ಅಂಡ್ ಹೇಲ್ಸ್ ಹುಡ್ಕಾಡ್ತಾ ಇದ್ದೇವೆ. ದೊಡ್ಡ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೀರಾ? ಹೌದು, ವರ್ಕೌಟ್ ಎವ್ರಿ ಡೇ. ಇವ್ರಿಗೆ ಕಾಣ್ತಾ ಇಲ್ಲ ಅರುಂಧತಿ ಸರ್, ಅವಳು ಜಾಯ್ನ್ 15 days ಆಯ್ತಲ್ಲ ಸರ್. ನಾನು ಆಕ್ಚುಲಿ ನಾನು ಎವ್ರಿ ಡೇ ನೋಡು ಸ್ವಲ್ಪ ಏನೋ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ತದೆ, ಬಟ್ ಅವ್ರು ಸ್ವಲ್ಪ ಎಕ್ಸರ್ಸೈಸ್ ಜಾಸ್ತಿ ಬೇಕು. ಆಕ್ಚುಲಿ ನಾನು ತುಂಬಾ ತೋರ ಇದೆ ಸರ್ ಮೊದಲು, ಮತ್ತೆ ಇವಾಗ ಒಂದು 2 kilos ಕಡಿಮೆ ಆಗಿದ್ದೀನಿ ನಾನು. ಸೊ ಫ್ಯಾಷನ್ ಕಡೆಗೆ ಹೆಚ್ಚೆಚ್ಚು ಗಮನ ಕೊಡ್ತಾ ಇದ್ದೀನಿ. ಹೌದೌದು. ಮತ್ತೆ ನಮ್ದು ಸ್ವಲ್ಪ ಕಾಲೆಲ್ಲ ದೊಡ್ಡದೇ ಇರೋದ್ರಿಂದ ನಾವೆಲ್ಲಾ ಕಡೆ ಹುಡುಕ್ತಿದೀವಿ, ಹೀಲ್ಡ್ ಸ್ಲಿಪ್ಪರ್ಗೋಸ್ಕರ ಮತ್ತೆ ಗೌನು. ಹಾಗೆ ಮತ್ತೆ ನಮ್ಮ ಇದ್ರ ಕಡೆಯಿಂದನೂ ಅಲ್ಲಿ ಬೇಕಾದಂತ ಒಂದು ಶರ್ಟು ಮತ್ತೆ ಪ್ಯಾಂಟ್ ಅಲ್ಲಿಂದ ಕೊಡಿಸ್ತಿದ್ದಾರೆ. ಮತ್ತೆ ಇನ್ನೊಂದು ಕೆಲವು ಬಟ್ಟೆಗಳನ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಓಕೆ, ಇನ್ನಷ್ಟು ಮಾತಾಡಬೇಕು. ಒಂದು ಸಣ್ಣ ಬ್ರೇಕ್ ನ ಬಳಿಕ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ 14ರಂದು ನಡೀಲಿಕ್ಕೆ ಇರುವಂತಹ ಟ್ರಾನ್ಸ್ಜೆಂಡರ್ಸ್ ಅವರ ಸ್ಟೇಟ್ ಲೆವೆಲ್ನ ಒಂದು ಬ್ಯೂಟಿ ಪೇಜೆಂಟ್, ಅಂದರೆ ಮಂಗಳಮುಖಿಯರ ರಾಜ್ಯ ಮಟ್ಟದ ಸೌಂದರ್ಯ ಸ್ಪರ್ಧೆ ನಡೀತಾ ಇರೋದು ಬಹಳ ವಿಶೇಷ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಪ್ರಯತ್ನ ಇದು. ಅವರು ಮಾಡ್ತಾ ಇದ್ದಾರೆ. ಫ್ಯಾಷನ್ ABCD ಮತ್ತು V4 ನ್ಯೂಸ್ ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದೆ. ಮೇಡಮ್, ಇಲ್ಲಿ ಎಲ್ಲೋ ಅವರ ಒಂದು ಲೈಫ್ ಸ್ಟೈಲ್ನ ಒಂದು ಇದೆ, ಅಂದರೆ ಫ್ಯಾಷನ್ ಬಂದಾಗ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ಅಂತ ಆಯ್ತಾ,
ಅಥವಾ ಇನ್ನು ಮುಂದೆ ಅದು ಚೇಂಜ್ ಆಗ್ಬೋದು? ಯಾಕಂದ್ರೆ ಇಲ್ಲಿವರೆಗೆ ನಾವು ಒಂದು ಹಂತದಲ್ಲಿ ಬಹಳ ಕೆಲವು ಬಹುಶಃ ಒಂದು 3-4 ವರ್ಷದ ಹಿಂದೆ ನೋಡಿದಂಥ ಮಂಗಳಮುಖಿಯರಿಗೂ ಕೆಲವು ವರ್ಷಗಳಿಂದ ಈಚೆಗೆ ನೋಡ್ತಾ ಇರುವಂಥ ನಾವು ದಾರಿಯಲ್ಲಿ ನೋಡ್ತಾ ಇರೋ ಮಂಗಳಮುಖಿಯರಿಗೂ ಮತ್ತೆ ಬಹುಶಃ ಈ ಒಂದು ಫ್ಯಾಷನ್ ಶೋ ಆದ ನಂತರದಲ್ಲಿ ಬಹುಶಃ ಉಳಿದ ಹೆಣ್ಣು ಮಕ್ಕಳು ಯಾವ ರೀತಿ ಒಂಥರ ಒಂದು ಚೆನ್ನಾಗಿ ಒಂದು ಒಳ್ಳೆಯ ಒಂದು ಡ್ರೆಸ್ ಕೋಡ್ ಆಗಿರಲಿ ಇವೆಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಜೀವನ ಕ್ರಮದಲ್ಲಿ ಒಂದು ಸುಧಾರಿಸಲಿಕ್ಕೆ ಸಾಧ್ಯತೆ ಇದೆಯಾ ಇದರಿಂದ? ಮೊದಲು ಮಂಗಳಮುಖಿಯರಂದ್ರೆ ಒಂಥರ ಅದ ಭಾವನೆ ಇತ್ತು. ಹೆಚ್ಚಾಗಿ ಜನರಲ್ಲಿ ಅವರು ಎಂತ ಅಂದ್ರೆ ದೂರ ಇರ್ತಿತ್ತು. ಈಗೀಗ ಜನರು ಅವರನ್ನು ಸ್ವಲ್ಪ ಗೌರವ ಕೊಡ್ಲಿಕ್ಕೆ ಸರಿಯಾಗಿ ಸಾರಿ ಉಟ್ಕೊಳ್ಳುದು ಅಲ್ಲ, ಈ ಕಡೆ ಸರಿಯಾದ ರೀತಿಯಲ್ಲಿ ಪ್ಯಾಂಟ್ ಹಾಕ್ಲಿಕ್ಕೂ ಒಂಥರ ಅಂದ್ರೆ ಆ ಡ್ರೆಸ್ ಕೋಡ್ಗಳು ಆ ರೀತಿ ಮತ್ತು ಅವರದ್ದು ಡ್ರೆಸ್ ಕೂಡ ಹಾಗೆ ಇತ್ತು. ಅವರಿಗೆ ಅಂದ್ರೆ ಹೇಳುವವರು ಯಾರು ಇರ್ತಿರ್ಲಿಲ್ಲ, ಗೈಡ್ ಮಾಡುವವರು ಯಾರು ಇರ್ತಿರ್ಲಿಲ್ಲ. ಮೊನ್ನೆ ಒಂದು ಘಟನೆ ನಡೆಯಿತು. ನಮ್ಮ ಆಫೀಸಿಗೆ ಒಬ್ಬರು ತೀರ್ಥಹಳ್ಳಿಯಿಂದ ಒಂದು ಮಂಗಳಮುಖಿ ಬಂದಿದ್ರು. ಅವರೆಲ್ಲ ಅಂದ್ರೆ ಅವರೇನಿಸಿದ್ರು ಮಂಗಳಮುಖಿಯರಂದ್ರೆ ದೊಡ್ಡ ಡ್ರೆಸ್ ಹಾಕ್ಬೇಕು, ತುಂಬಾ ಕಿವಿಗೆ ದೊಡ್ಡ ಕಿವಿದ ಹಾಕ್ಬೇಕು, ಕುತ್ತಿಗೆಯಲ್ಲಿ ಸರ ಹಾಕ್ಬೇಕು, ಕಾಲಲ್ಲಿ ಗೆಜ್ಜೆ ಹಾಕ್ಬೇಕು, ಅವರ ಭಾವನೆ ಹಾಗೆ ಇತ್ತು. ಆದ್ರೆ ಅವರು ಬರುವಾಗ ನಾನು ನಮ್ಮ ಟ್ರಸ್ಟಿನ ಸದಸ್ಯರನ್ನಲ್ಲಿ ಕರೆದೆ ಮೀಟ್ ಆಗ್ಲಿಕ್ಕೆ. ಅಂದ್ರೆ ತೀರ್ಥಹಳ್ಳಿಯವರು ನಮ್ಮ ಮಂಗಳೂರಿನವರು ಒಟ್ಟಿಗೆ ಮೀಟ್ ಆಗ್ಲಿ ಅಂತೇಳಿ. ಹಾಗೆ ಇವರು 5 ಮಂದಿ ಬಂದ್ರು. 5 ಮಂದಿಗೆ ನೋಡಿ ಅವರಿಗೆ ತುಂಬಾ ಶಾಕ್ ಆಯ್ತು. ಅಷ್ಟ್ರಲ್ಲಿ ಇವರು ಹೇಳಿದ್ರು ಹೀಗೆಲ್ಲ ಡ್ರೆಸ್ ಮಾಡಬಾರ್ದು. ಆಗ ನನಗೆ ಅನಿಸಿತ್ತು ಇವರು ಎಷ್ಟು ರಿಫೈನ್ ಆಗಿದ್ದಾರೆ, ಇವರಲ್ಲಿ ಎಷ್ಟು ಚೇಂಜಸ್ ಬಂದಿದೆ. ಯಾಕಂದ್ರೆ ಒಂದು ಮಂಗಳಮುಖಿಗೆ ಗೈಡ್ ಮಾಡ್ಬೇಕಾದ್ರೆ ನಾವು ಯಾರಿಗಾದ್ರೂ ಗೈಡ್ ಮಾಡ್ಬೇಕಾದ್ರೆ ನಾವು ಚೇಂಜ್ ಆಗ್ಬೇಕು. ನೀಟ್ ಇರ್ತಾ ಇರ್ಲಿಲ್ಲ, ಡ್ರೆಸ್ಗಳು ಸರಿ ಇರ್ತಾ ಇರ್ಲಿಲ್ಲ, ಇದೆಲ್ಲ. ಸೊ ಅವರು ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ ಕೈಯಿಂದ ಕಾಲಿಂದ ಕುತ್ತಿಗೆಯಿಂದ ಎಲ್ಲ ತೆಗೆದ್ರು. ನನಗೆ ಬೇಡ ಅಂತೇಳಿ ಬ್ಯಾಗಿನ ಒಳಗೆ ಹಾಕಿದ್ರು, ಬ್ಯಾಗಿನ ಒಳಗಿಟ್ರು. ಲಾಸ್ಟಿಗೆ ಇವರೆಲ್ಲ ಹೋದ ನಂತರ ನಂಗೆ ಹೇಳ್ತಾರೆ, ಮೇಡಮ್ ನನಗೂ ನಿಮ್ಮ ಹಾಗೆ ಡ್ರೆಸ್ ಮಾಡ್ಬೇಕು. ನಾನು ಹೇಳಿದೆ ಈಗ ಬಂದಿದ್ದ ಹಾಗೆ ಹೋಗಿ, ನೋ ಪ್ರಾಬ್ಲಮ್. ಸೊ ನಿನ್ನೆ ನನಗೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳ್ತಾರೆ ನನಗೆ ಜ್ವರ ಬಂತು. ಯಾಕೆ? ಹೆದರಿಕೆ ಆಯ್ತು. ಯಾಕಂದ್ರೆ ಅಲ್ಲಿ ಡ್ರೆಸ್ಸೇ ಹೀಗೆ ಮಾಡುದಿಲ್ಲ, ನಿಮ್ಮಲ್ಲಿ ಡ್ರೆಸ್ ಬೇರೆ. ನಮ್ಮಾಚೆ ಯಾರು ನಮ್ಗೆ ಹೇಳುವವರಿಲ್ಲ, ನಾವು ಹೀಗೆ ತಿರುಗಾಡ್ತಿದ್ದೆ. ಫಸ್ಟ್ ಟೈಮ್ ನಂಗೆ ಯಾರೋ ಹೇಳಿದ್ರು ಅಂತ ಹೇಳಿದ್ರು. ಸಂಜನಾ ಅವರೇ, ಈಗ ನೀವು ಬೇರೆ ಬೇರೆ ಸ್ಟೇಟ್ಗೆ ಹೋಗಿದ್ದೀರಿ, ಕಂಪೇರ್ ಮಾಡುವಾಗ ನಮ್ಮ ಕೋಸ್ಟಲ್ ಅಲ್ಲಿ ಇರುವಂತ ಟ್ರಾನ್ಸ್ಜೆಂಡರ್ಗಳು ಮತ್ತು ಅಲ್ಲಿಯ ಹೇಗೆ ಕಾಣ್ತದೆ ನಿಮಗೆ? ಅಂದ್ರೆ ನೋಡ್ಲಿಕ್ಕೆ ಕೆಲವರು ಬಟ್ಟೆ ವಿಕಾರವಾಗಿರುತ್ತೆ ಅಂಡ್ ಅವ್ರು ಮಾತಾಡೋ ಸ್ಟೈಲಿ ಹಾವಭಾವ ಡಿಫ್ರೆಂಟ್ ಆಗಿರುತ್ತೆ ಎರಡು. ದೆನ್ ಅವರು ಒಂದು ಲೈಕ್ ಡೀಪ್ ಎಲ್ಲ ಡ್ರೆಸ್ ಇಟ್ಕೊಂಡು ಒಂಥರ ಅಸಹ್ಯವಾಗಿ ಕಾಣ್ತಿರ್ತಾರೆ. ದೆನ್ ರೋಡ್ ಅಲ್ಲೆಲ್ಲ ಹುಡುಗರಿಗೆ ಕೈ ಹಾಕೋದು ಇದೆಲ್ಲ ಮಾಡ್ತಿರ್ತಾರೆ. ಬಟ್ ಈಗ ಮಂಗಳೂರಲ್ಲಿ ಆತರ ಯಾರು ಮಾಡಲ್ಲ ಮಂಗಳಮುಖಿಯರು. ಸೊ ಹಾಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಂಗಳೂರವ್ರು ಮಂಗಳಮುಖಿಯರು ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ಸ್ ಅಲ್ಲಿ ಸಖತ್ ಇದ್ದಾರೆ ಅಂಡ್ ಪ್ರತಿಯೊಬ್ರು ಚೆನ್ನಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವಾಗ ಎಕ್ಸೆಪ್ಟ್ ಮಾಡ್ತಿಲ್ಲ ಆಗಿತ್ತು ಸೊಸೈಟಿ, ಇವಾಗ ಎಕ್ಸೆಪ್ಟ್ ಮಾಡ್ತಾ ಇದೆ ಸೊಸೈಟಿ. ಸೊ ಇವಾಗ ನಾವು ಚೆನ್ನಾಗಿದ್ದೇವೆ. ಸೊ ಖುಷಿ ಆಗುತ್ತೆ ನಂಗೆ ಪ್ರತಿಯೊಂದು ಸ್ಟೇಟಸ್ ಆಗ್ಲಿ ಅಂಡ್ ನಮ್ಮ ಮಂಗಳೂರವರು ಮಂಗಳಮುಖಿಯರಾಗ್ಲಿ ಅಂಡ್ ಬ್ಯಾಂಗ್ಳೂರ್ಸ್ ಎಲ್ಲಾ ಕಡೆ ಇವಾಗ ಫುಲ್ ಡ್ರೆಸ್ಸಿಂಗ್ಸ್ ಅಲ್ಲಿ ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೇನು ಇನ್ನೂ ಎಕ್ಸೆಪ್ಟ್ ಮಾಡ್ಬೇಕು, ಫ್ಯಾಮಿಲಿ ಆಗ್ಲಿ ಸೊಸೈಟಿ ನೋಡೋ ಕಣ್ಣು ದೃಷ್ಟಿಗಳು ಚೇಂಜ್ ಆಗ್ಬೇಕು. ಸೊ ಅದೊಂದು. ಅರುಂಧತಿ ಅವರು ಆರಂಭದ ದಿನಗಳು ಹೇಗಿದ್ದು? ನೀವು ಸ್ವಲ್ಪ ಈ ಫೀಲ್ಡಿಗೆ ಬಂದಾಗ ಆಕ್ಚುಲಿ ನಾನು ಮಂಗಳೂರಿಗೆ ಬಂದಾಗ ನಾನು ಒಂದು ಹುಡುಗನ ಹೇಗೆ ನೋಡಿದ್ರು ಹಾಗೆ ನನ್ನನ್ನು ಹಾಗೆ ನೋಡ್ತಿದ್ರು. ನಿಮ್ದು ಮೂಲ ಭಾಷೆ ಯಾವುದು? ಕನ್ನಡ. ಆದ್ರೆ ನನ್ ಭಾವನೆಗಳು ಇದ್ದಿದ್ದೆಲ್ಲ ನನಗೆ ಹುಡುಗಿ ಭಾವನೆ. ಆದ್ರೆ ನಾನು ನೋಡ್ಲಿಕ್ಕೆ ಮಾತ್ರ ಹುಡುಗ. ಮತ್ತೆ ನಾನಿಲ್ಲಿ ಬಂದು ಕಾಲಕ್ರಮೇಣ ಇವಾಗ ನಾನು ಇವರನ್ನು ನೋಡಿದೆ. ಇವರು ನೋಡಿ ಹೇಗೆ ಹುಡುಗಿ ತರ ಇದ್ದಾರೆ, ಇವ್ರ ತರ ನಾನು ಆಗ್ಬೇಕು. ಮತ್ತೆ ಅವ್ರೇನೆಲ್ಲ ಮಾಡಿದಾರೆ ಅದನ್ನೆಲ್ಲ ನಾನು ಫಾಲೋಸ್ಕೊ ಬಂದೆ. ನಾನು ಅವ್ರ ತರ ಆಗ್ಬೇಕಂತ. ಹಾಗಾಗಿ ಅಂತದಿಂದ ಬಂದು ನಾನು ಪೂರ್ತಿ ಮಂಗಳಮುಖಿಯಾಗಿ ಎಲ್ಲ ಕನ್ವರ್ಟ್ ಎಲ್ಲ ಮಾಡ್ಕೊಂಡೆ, ಮತ್ತೆ ಎಲ್ಲ ಇದು ಮಾಡ್ಕೊಂಡೆ. ಮತ್ತೆ ಇವಾಗ ನಾನು ತಕ್ಕಮಟ್ಟಿಗೆ ಅಂದ್ರೆ ಇವಾಗ ಮಂಗಳಮುಖಿ ಲೇಡೀಸ್ಗೂ ಏನು ವ್ಯತ್ಯಾಸ ಬರಲ್ಲ ಈಗ. ಯಾಕೆಂತಂದ್ರೆ ಆ ತರ ಮೆಡಿಸಿನ್ಸ್ ಇದೆ, ಎಲ್ಲ ಇದೆ. ಹಾಗೆ ನಾನು ತಕ್ಕಮಟ್ಟಿಗೆ ಒಂದು ಇದಾಗಿ ಇದ್ದೀನಿ ನಾನು ಅಂತ ಹೇಳ್ತೀನಿ. ಮಂಗಳಮುಖಿಯಾಗಿ ನಾನು ಪರಿವರ್ತನೆಗೊಂಡಿದ್ದೀನಿ. ಮತ್ತೆ ಇವಾಗ ನನ್ನಲ್ಲಿರೋದು ಪೂರ್ತಿ ನನ್ನ ಹತ್ರ ಇರೋ ಭಾವನೆ ಎಲ್ಲ ಹುಡುಗಿ. ಒಂದು ಹುಡುಗಿ ಹೇಗೆ ಮರ್ಯಾದೆಯಿಂದ ಬಟ್ಟೆ ಹಾಕೊಂತಾಳೆ, ಅವಳ ಮಾನನ್ನ ಹೇಗೆ ಕಾಪಾಡ್ಕೊಂತಾಳೆ, ಮತ್ತೆ ಅವಳು ರೋಡಲ್ಲಿ ಹೋಗ್ಬೇಕಾದ್ರೆ ಅವಳು ಡೀಸೆಂಟ್ ಆಗಿ ಹೋಗ್ತಾಳೆ ಒಂದು ಹುಡುಗಿ.
ಹಾಗೆ ನಾವು ಹುಡುಗಿ ಭಾವನೆ ಇದೆಯಲ್ಲ, ನಾವು ಹುಡುಗಿ ತರನೇ ಬಿಹೇವ್ ಮಾಡ್ಬೋದಲ್ಲ ಅಂತ ಅನ್ಬಿಟ್ಟು ಏನ್ ಮಾಡಿದ್ ಅದನ್ನ ನಾವು ಪಾಲಿಸ್ಕೊಬಂದು ರೋಡಲ್ಲಿ ಸೈಲೆಂಟ್ ಆಗಿ ಹೋಗ್ಬೇಕು ಸರ್. ಇನ್ ಬಾಕಿ ನಾನು ಮುಂಚೆ ನಾನು ಹೇಗೆಂದ್ರೆ ಕಲೆಕ್ಷನ್ಗೆ ಹೋಗ್ತಿದ್ದೆ ನಾನು. ನಮ್ಗೆ ಅದು ವೃತ್ತಿ, ನಮಗೆ ಅದು ಪರಂಪರಿತವಾಗಿ ಬಂದಿರೋ ವೃತ್ತಿ. ನಾನು ಕಲೆಕ್ಷನ್ಗೆ ಹೋಗ್ಬೇಕಾದ್ರೆ ಒಂಥರ ಚೇಷ್ಟೆ ಮಾಡೋದು, ಹುಡುಗರು ನೋಡಿದ್ರೆ ಇದ್ ಮಾಡೋದು, ಮತ್ತೆ ಅಂಗಡಿಯವರಿಗೆ ಗಲಾಟೆ ಮಾಡೋದು, ಹಾಗೆಲ್ಲ ಇತ್ತು ನಂದು ಬಿಹೇವ್. ಮತ್ತೆ ನಾನು ಅರ್ತ್ಕೊಂಡೆ, ನನ್ನಲ್ಲೇ ಒಂದು ಭಾವನೆಗಳು ಚೇಂಜ್ ಅದು. ಈ ತರ ಎಲ್ಲ ಮಾಡಿದ್ರೆ ನಮ್ ಬಗ್ಗೆ ನಾವೇ ಕೀಳಾಗ್ತೀವಿ. ನೀವು ನಿಮ್ಮಷ್ಟಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ನಾವೇ ಕೀಳಾಗ್ತಾ ಹೋಗ್ತೀವಿ. ಅದೇ ನಾವು ಕರೆಕ್ಟ್ ಆಗಿ ಒಂದು ನಿಟ್ಟಲ್ಲಿದ್ರೆ ನಾವು ನಮ್ಮನ್ನ ಯಾರು ಆತರ ನೋಡಲ್ವಲ್ಲ, ಒಳ್ಳೆ ದೃಷ್ಟಿಯಿಂದ ನೋಡ್ತಾರಲ್ಲ ಅನ್ನೋ ಭಾವನೆ ನನ್ನಲ್ಲಿ ಅವಾಗ್ಲಿಂದ. ಅಂದ್ರೆ ಎಲ್ಲೋ ಆ ರೆಸ್ಪಾಂಡಿಂಗ್ ಕೂಡ ಅದಕ್ಕೆ ಕಾರಣ ಆಗಿರ್ತದಲ್ವಾ ಕೆಲವೊಮ್ಮೆ. ಇವಾಗ ನಾವು ಖಾಲಿ ಅಂಗಡಿಗೆ ಒಂದ್ ಸಾಮಾನ್ ತರ್ಲಿಕ್ಕೆ ಹೋಗಿರ್ತೀವಿ, ನಾವಾಗ ಕಲೆಕ್ಷನ್ ಹೋಗಿರೋ ಏನಿಲ್ಲ. ಮತ್ತೆ ಹೋದಾಗ ಅವರು ಅಂಗಡಿಯವ್ರ ಭಾವನೆಯಲ್ಲಿ ಏನಿರುತ್ತೆ, ಇವ್ರು ಕಲೆಕ್ಷನ್ ಬಂದಿದ್ದಾರೆ ಚಿ ಹೋಗಂತ ಅನ್ಸುತ್ತೆ. ಹಾಗೆ ಅನ್ಸ್ದಾಗ ನಾನೇನ್ ಮಾಡಿದೆ, ಅದು ಬಿಟ್ಟೆ ನಾನು. ಆ ಭಾವನೆಗಳು ಜಗಳ ಮಾಡೋದು, ಹುಡುಗರನ್ನ ಮುಟ್ಟೋದು, ಅದು ಇದು ಚೇಷ್ಟೆ ಮಾಡೋದೆಲ್ಲ ಬಿಟ್ಟೆ. ಒಂದು ಹುಡುಗಿ ಹೇಗಿರ್ತಾಳ ಆಗಿರೋಕ್ ಶುರು ಮಾಡಿದೆ ನಾನು. ಈಗ ಏನ್ ಮಾಡ್ತಿದ್ದೀರಿ ನೀವು? ಇವಾಗ ನಾನು ಜಿಮ್ಗೆ ಹೋಗ್ತೀನಿ, ಮತ್ತೆ ಮೇಡಮ್ ಟೈಲರಿಂಗ್. ಪ್ರೊಫೆಷನ್ ಅಂದ್ರೆ ಏನಿಲ್ಲ, ಈಗೆಲ್ಲ ಜಿಮ್ಮಿಗೆಲ್ಲ ಹೋಗ್ತಾ ಇದ್ರಿ? ಇದಕ್ಕೆ ಈಗ ಫ್ಯಾಷನ್ ಶೋಗೆ ರೆಡಿ ಆಗ್ತಾ ಇದ್ರಿ ಮೇಡಮ್. ನಾಡಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಹೇಗಿರ್ತದೆ, ಯಾವ ರೀತಿ ಪ್ಲಾನ್ ಹಾಕೊಂಡಿದ್ದೀರಿ? ಕಾರ್ಯಕ್ರಮದಲ್ಲಿ 2 ದಿವಸ ಅಂದ್ರೆ 12th ಮತ್ತು 13th ಗ್ರೂಮಿಂಗ್ ಇರ್ತದೆ. ಗ್ರೂಮಿಂಗ್ ಅಂದ್ರೆ ಅವರಿಗೆ ಹೇಗೆ ಇರಬೇಕು, ವಾಕ್ ಹೇಗೆ ಮಾಡೋದು ಅದೆಲ್ಲ ಕಲಿಸಿಕೊಡ್ತಾರೆ. ಓಕೆ, ಮತ್ತೆ ಅದರಲ್ಲಿ ಸೆಲೆಕ್ಷನ್ ಆಗ್ತದೆ. 12 ಮಂದಿಗೆ ಫೈನಲ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತದೆ 12th ಮತ್ತು 13th 2 ದಿವಸ ಅಲ್ಲ, ಅದು ಹಿಲ್ ಟಾಪ್ ಅಲ್ಲಿ ಇರ್ತದೆ, ಜಪ್ಪಿನ ಮೊಗರು. ಸೊ ಸ್ಥಳ ಎಲ್ಲ ಇದಾಗಿದೆ. ಅಲ್ಲಿ ಇವರನ್ನೆಲ್ಲ ಕರ್ಕೊಂಡು ಅಲ್ಲಿ ಗ್ರೂಮಿಂಗ್ ಆಗುತ್ತೆ. ಅಲ್ಲಿ 13th ಅಂದ್ರೆ ಒಟ್ಟು ಇಡೀ ರಾಜ್ಯದಿಂದ ಎಷ್ಟು ಮಂದಿ ಬರ್ತಾರೆ ಅವರನ್ನೆಲ್ಲ ಅಲ್ಲಿ. ಹೌದು, 12th and 13th. ಸೊ 13th ಅಲ್ಲಿ 12 ಮಂದಿಯನ್ನ ನೀವು ಆಯ್ಕೆ ಮಾಡ್ತೇವೆ. ಬೆಸ್ಟ್ 12 ಅನ್ನು ನಾವು ಫೈನಲ್ಸ್ ಗೆ ಆಯ್ಕೆ ಮಾಡ್ತೇವೆ. ಅದು ಟೌನ್ ಅಲ್ಲಿ, ಅದು 12 ಜನರದ್ದು ಫೈನಲ್ಸ್ ಅಲ್ಲಿ ನಡೆಯುತ್ತೆ 14th ಗೆ ನಡೀತದೆ. ಅದರಲ್ಲಿ 3 ವಿಭಾಗಗಳು ಇರ್ತವೆ. ಅವರಿಗಂದ್ರೆ ಜಾಸ್ತಿ ನಾವು ಇದು ಮಾಡ್ಲಿಲ್ಲ, ಯಾಕಂದ್ರೆ ಅದು ಮಿನಿ ಹಾಕೋದು ಅದೆಲ್ಲ ನಾವು ಮಾಡಿಲ್ಲ. ಯಾಕಂದ್ರೆ ಜನರು ಅವರಿಗೆ ಚೇಷ್ಟೆ ಮಾಡಬಾರ್ದು, ಅವರಿಗೆ ಅದು ಏನಾದ್ರು ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತ ಹೇಳಿ ಅದನ್ನೆಲ್ಲ ನಾವು ತೆಗೆದಿದ್ದೇವೆ. ಫಸ್ಟ್ ರೌಂಡ್ ಅಲ್ಲಿ ಅವರು ಶಿಫಾನ್ ಸಾರಿ ಉಡ್ತಾರೆ ವಿತ್ ಬ್ಲೌಸ್. ಹೌದು. ಮತ್ತು ಸೆಕೆಂಡ್ ರೌಂಡ್ ಅಲ್ಲಿ ಟಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್. ಥರ್ಡ್ ರೌಂಡ್ ಅಲ್ಲಿ ಗೌನ್ ಹಾಕ್ತಾರೆ, ಅದು ಫೈನಲ್ ರೌಂಡ್. ಈ 3 ರೌಂಡ್ ಅಲ್ಲಿ ಅದು ಹೇಗಿರ್ತದೆ? ಇವನ್ ಫ್ಯಾಷನ್ ಶೋ ಅಂದ್ರೆ ಒಂದು ಕ್ಯಾಟ್ ವಾಕ್ ಇರ್ತದೆ, ಅವರು ವಾಕ್ ಮಾಡ್ತಾರೆ, ರ್ಯಾಂಪ್ ವಾಕ್ ಮಾಡ್ತಾರೆ. ಯಾವ ರೀತಿಯಲ್ಲಿ ಫ್ಯಾಷನ್ ಶೋ ನಡೀತದೆ ಅದೇ ರೀತಿಯಾದಂತ ಸೇಮ್ ಅದೇ ರೀತಿಯಲ್ಲಿ ನಡೀತದೆ. ಈ ನಡುವೆ ಏನಾದ್ರು ಬೇರೆ ಕಾರ್ಯಕ್ರಮಗಳೇನಾದ್ರು? ಹೌದು, ಡಾನ್ಸ್ ನಾವು ಇಟ್ಟಿದ್ದೇವೆ. ಇದು ಯಾರು ಎಂಟರ್ಟೈನ್ ಮಾಡ್ಲಿಕ್ಕೆ, ಅದು ಬೇರೆನೆ ಗ್ರೂಪ್ ಬರುತ್ತೆ. ಯಾಕಂದ್ರೆ ಇವರು ಆ ದಿವಸ ನಮ್ಮ ಗೆಸ್ಟ್ಗಳು. ಇವರಿಗೆ ಎಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಯಾಕೆ ಮಾಡ್ತಿದ್ದಾರೆ? ಅದೇ ಅದರಲ್ಲಿ ಇದು ಬೇಕಲ್ಲ, ಅಂದ್ರೆ ಬಾಡಿ ಎಲ್ಲ ನಂಗೆ ಗೊತ್ತಿಲ್ಲ ಅದು. ಡಾನ್ಸ್ಗೋಸ್ಕರ ಅಂತ ನಾವು ಹೋಗ್ತಾ ಇಲ್ಲ, ನಮ್ ಬಾಡಿ ಫಿಟ್ ಆಗಿರ್ಬೇಕಂತ. ನಮ್ಗೆ ಟೆನ್ಷನ್, ಈಗ ಲೈಕ್ ಹೊಟ್ಟೆ ಜಾಸ್ತಿ ಇರೋದು ಹಾಗೆ ಅಂತ ಭಯ ಆಗ್ತದೆ. ಅದಕ್ಕೆ ನಾವು ಈಗ ಫಿಟ್ನೆಸ್ಗೋಸ್ಕರ ಜೂಮಾ ಡಾನ್ಸ್ಗೆ ಜಾಯಿನ್ ಆಗಿದ್ದೇವೆ. ಎಸ್, ಯಾವ ರೀತಿಯ ಪ್ರಾಕ್ಟೀಸ್, ಯಾವ ರೀತಿಯ ತರಬೇತಿಯಲ್ಲಿ ನಡೀತಾ ಇದೆ ಇನ್ನಷ್ಟು ಕೇಳಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಕಾರ್ಯಕ್ರಮ ಮುಂದುವರೆಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ಅಕ್ಟೋಬರ್ 14ರಂದು ನಡೆಯುವಂತಹ ಮಂಗಳ ಮುಖ್ಯರ ಸೌಂದರ್ಯ ಸ್ಪರ್ಧೆ, ಸ್ಟೇಟ್ ಲೆವೆಲ್ನ ಟ್ರಾನ್ಸ್ಜೆಂಡರ್ಸ್ ಬ್ಯೂಟಿ ಪೆಜೆಂಟ್ ನಡೀತಾ ಇರುವಂತದ್ದು. ಸೊ ಇದಕ್ಕೆ ಸಾಕಷ್ಟು ತಯಾರಿಗಳೆಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಈಗಾಗಲೇ ಮಾತಾಡ್ತಾ ಇದ್ದಾರೆ. ಎಸ್, ಆಲ್ರೆಡಿ ನಮ್ಮ ಜೊತೆಗೆ ವ್ಯಾಲಿಡ್ ಪಿರೇರಾ ಅವರು, ಅಂದ್ರೆ ಪರಿವರ್ತನದ ಸಂಸ್ಥಾಪಕರು ಅವರು ಈಗಾಗಲೇ ಇದ್ದಾರೆ, ನಾವು ಮಾತಾಡ್ತಾ ಇದ್ವಿ. ಜೊತೆಗೆ ಸಂಜನಾ ಅವರು ಪರಿವರ್ತನದ ಕಾರ್ಯದರ್ಶಿ ಈಗಾಗಲೇ ಇದ್ದಾರೆ. ನಮ್ಮ ಜೊತೆ ಮತ್ತೊಬ್ಬರು ಸೇರಿಕೊಂಡಿದ್ದಾರೆ, ರೇಖಾ ಅವರು ಪರಿವರ್ತನದ ಸದಸ್ಯರು ಕೂಡ ಆಗಿದ್ದಾರೆ. ರೇಖಾ ಅವರೇ, ತಯಾರಿ ನಡೆಸ್ತಾ ಇದ್ದೀರಾ? ನೀವು ಭಾಗವಹಿಸ್ತಾ ಇದ್ದಾರೆ, ಹೇಗೆ? ಹೌದು, ಭಾಗವಹಿಸ್ತಾ ಇದ್ದೀರಿ. ಸೊ ಏನ್ ಮಾಡ್ತಾ ಇದ್ದೀರಿ?
ನಮ್ದು ಸೌಂದರ್ಯ ತೋರಿಸ್ಕೊಳ್ಳಿಕ್ಕೆ ನಾನು ಜುಮ್ಮ ಡ್ಯಾನ್ಸ್ಗೆಲ್ಲ ಹೋಗ್ತಾ ಇದೀವಿ, ಬಾಡಿ ಫಿಟ್ನೆಸ್ ಆಗಿರ್ಲಿಕ್ಕೆ, ಮತ್ತೆ ಸ್ವಲ್ಪ ನಾವು ಸೌಂದರ್ಯ ಎಲ್ಲ ತೋರ್ಸಕ್ಕೆ ನಮ್ಮ ಸಮಾಜಕ್ಕೆ ತೋರಿಸ್ಕೊಳ್ಳಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದೀವಿ. ಪ್ರೊಫೆಷನ್ ಏನ್ ಮಾಡ್ತಿದ್ದೀರಿ ನೀವು? ಪ್ರೊಫೆಷನ್ ಅಂದ್ರೆ ಬ್ಯೂಟಿಷಿಯನ್ ಆಗಿ. ಓಕೆ. ಸೊ ಹಾಗಾಗಿ ನಿಮ್ಗೆ ಏನು ಕಷ್ಟ ಇಲ್ಲ, ಇಲ್ಲಿ ಇನ್ನೊಬ್ಬರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೂ ಸ್ವಲ್ಪ ನಿಮ್ಗೆ ಸಾಧ್ಯ ಆಗುತ್ತೆ ಅಲ್ವಾ? ಹೇಗಿರ್ಬೇಕು, ಯಾವ ರೀತಿಯ ಫ್ಯಾಷನ್ ಇಟ್ಕೊಳ್ಬೇಕು. ಫ್ಯಾಷನ್ ನಾವು ಒಬ್ಬರಿಗೆ ಹೇಳ್ಬಾರ್ದು, ಅವರೇ ಅರ್ಥ ಮಾಡ್ಕೊಂಡ್ರೆ ಅದು ಚೆನ್ನಾಗಿರ್ತದೆ. ನಾವಾಗಿ ಹೇಳಿದ್ರೆ ಅವ್ರಿಗೆ ಚೂರು ನಮ್ಮವರಿಗೆ ಕೋಪ ಬರ್ತದೆ, ಇವ್ರು ನಮ್ಗೆ ಹೇಳೋ ತರ ಆಗ್ತಾರೆ ಅಂತ ಹೇಳಿ. ಬಟ್ ಅವ್ರು ಅರ್ಥ ಮಾಡ್ಕೊಂಡು ಅವ್ರ ಬ್ಯೂಟಿನ ಅವ್ರು ಚೆನ್ನಾಗಿ ತೋರಿಸ್ಕೊಂಡ್ರೆ ಒಳ್ಳೆ ರೆಸ್ಪೆಕ್ಟ್ ಅವ್ರಿಗೆ ಸಿಗ್ತದೆ. ಸೊ ಯಾವ ಬಹಳ ಪ್ರಮುಖವಾಗಿ ಇಲ್ಲಿ ಅವರು ಇದಕ್ಕೆ ಗಮನ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿ? ಅಂದ್ರೆ ಫಿಸಿಕಲಿಯ ಇದಕ್ಕ ಅಥವಾ ಸೌಂದರ್ಯದ ಇದಕ್ಕ ಅಥವಾ ಬೇರೆ ಬೇರೆ ಫಿಟ್ಟಿಂಗ್ಸ್ ಚೆನ್ನಾಗಿ ಇಟ್ಕೊಳ್ಬೇಕು ಅವರು? ನಂಗೆ ಅಷ್ಟು ಮಾತಾಡ್ಲಿಕ್ಕೆ ಬರಲ್ಲ. ಎಲ್ಲವನ್ನು ನೋಡ್ಬೇಕು ಅಂತ ಹೇಳ್ತೀರಾ? ಎಲ್ಲವನ್ನು ನೋಡೋದಲ್ಲ, ಬಟ್ ಇವಾಗ ಬ್ಯೂಟಿ ಕಾಂಟೆಸ್ಟ್ ಅಂದ್ರೆ ಅವರು ಅದ್ರ ಮೇಲೆ ಜಾಸ್ತಿ ಗಮನ ಕೊಡಬೇಕು. ನಾವು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ಅವ್ರ ಯಾರಾದ್ರೂ ಮುಂದಕ್ಕೆ ಹೋಗ್ತಾರೆ ಅವರಿಗೆ ನಮ್ದು ಫುಲ್ ಸಪೋರ್ಟ್, ನಮ್ಮವರಿಗೇನೆ. ಓಕೆ. ಎಸ್ ಸರ್. ಸಂಜನಾ ಅವರೇ, ಈಗ ಸ್ಟೇಟ್ ವೈಡ್ ಇಂದ ಬೇರೆ ಬೇರೆ ಇವ್ರುಗಳೆಲ್ಲ ಬರ್ತಾರೆ, ಯಾರೆಲ್ಲ ಬರ್ತಾರೆ ಅಂತ ಅನ್ನುವಂಥದ್ದು ನಿಮ್ಗೆ ಈಗ ಖಾತ್ರಿ ಆಗಿದೆ? ಒಂದು ಅಂದಾಜು ಎಷ್ಟು ಮಂದಿ ಬರಬಹುದು ಅಂತ ಏನಾದ್ರು ಇದೆಯಾ? ಈಗ ಆಲ್ರೆಡಿ ಒಂದು 40 ಅಂತ ನನ್ನ ಅನಿಸಿಕೆ ಆಗಿದೆ. ಅಂಡ್ ಬರ್ತಾರೆ ಮೈಸೂರು, ಶಿವಮೊಗ್ಗ, ತೀರ್ಥಹಳ್ಳಿ, ಬ್ಯಾಂಗ್ಳೂರ್, ತುಮಕೂರು. ಹೇಗಿತ್ತು ಅವರ ಒಪಿನಿಯನ್ಸ್? ಹೇಗಿತ್ತು? ಖುಷಿ ಆಯ್ತು ಅವ್ರಿಗೆ, ಯಾಕಂತ ಹೇಳಿದ್ರೆ ಸೂಪರ್, ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಪರಿವರ್ತನ್. ಒಂದು ನಮ್ಮ ಸೌಂದರ್ಯದ ಬಗ್ಗೆ ನಾವು ತೋರಿಸ್ಬೇಕು, ನಾವು ಏನಂತ ಅವ್ರಿಗೆ ಒಳ್ಳೆ ಒಳ್ಳೆ ಮಾಡ್ತಾ ಇದ್ದೀರಾ, ಸಪೋರ್ಟ್ ಉಂಟು ನಮ್ದು, ನಮ್ಗೂ ಹ್ಯಾಪಿ ಆಗ್ತಾ ಉಂಟು, ನಾವು ಮುಂದೆ ಬರ್ಬೇಕಲ್ಲ ಅಂತ ಅವ್ರು ನಮ್ಗೆ ಹೇಳಿದ್ರು. ಫೈನ್, ನೀವು ಬಂದು ಜಾಯಿನ್ ಆಗಿ, ಅಂಡ್ ಮ್ಯಾಂಗ್ಳೂರ್ ನಡೀತಾ ಉಂಟು ಅಂಡ್ ಫುಲ್ ಸಪೋರ್ಟ್ ಉಂಟು ಅಂತ ಹೇಳಿದ್ರು. ಖುಷಿ. ಓಕೆ ಮೇಡಮ್, ಬೇರೆ ಇಲಾಖೆ ಅಥವಾ ಸರ್ಕಾರ ಈ ಬಗೆಗೆ ಏನಾದ್ರು? ಇಷ್ಟರವರೆಗೆ ಸರ್ಕಾರದ ಏನು ಜವಾಬಿಲ್ಲ. ಅಲ್ಲ, ಆಕ್ಚುಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಇಂಥದ್ದೆಲ್ಲ ನೋಡಿ, ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಇದು ಬರ್ತದೆ, ಅವರು ಏನಾದ್ರೂ ಸಹಾಯ ಮಾಡ್ಬೇಕಾಗಿತ್ತು. ಅವರು ನಮ್ಮ ಪರಿವರ್ತನಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದಾರೆ, ಆದ್ರೂ ಏನೂ ಅವ್ರದ್ದು ಸುದ್ದಿ ಇಲ್ಲ. ಸೊ ನಾನು ಈಗಾಗಲೇ ನಮ್ಮ ಮಿನಿಸ್ಟರ್ ಜಯಮಾಲಾರವರಿಗೆ ಕಾಗದ ಕಳಿಸಿದ್ದೇನೆ, ಇಮೇಲ್ ಮಾಡಿದ್ದೇನೆ, ಇದು ಪೋಸ್ಟಲ್ ಮುಖಾಂತರ ಸಹ ಕಳಿಸಿ ಕೊಟ್ಟಿದ್ದೇನೆ. ಇಷ್ಟರವರೆಗೆ ಏನು ಆನ್ಸರ್ ಬಂದಿಲ್ಲ. ಮತ್ತು ನಮ್ಮ ಈಗ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ದಾರೆ, ಅವರಿಂದ ನೋಡ್ಬೇಕು ಏನು ಇಷ್ಟರವರೆಗೆ ಏನು ನಮ್ಗೆ ಏನು ಸಹಾಯ ಅಂತೇಳಿ ಅವರಿಂದ ಸರ್ಕಾರದ ಮಿನಿಸ್ಟ್ರಿ ಇರ್ತಾರೆ. ಹೌದು, ಯುಟಿ ಕಾರ್ದವರಿಗೆ ತುಂಬಾ ಖುಷಿ ಆಯ್ತು ನಾನು ಹೇಳುವಾಗ, ಒಳ್ಳೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು, ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಮತ್ತು ಅವ್ರು ಹೇಳಿದ್ರು ಲಕ್ಷ್ಮೀ ನಾರಾಯಣ್ ತೃಪ್ತಿ ಯಾರ ಮುಂಬೈಲಿದ್ದಾರಂತೆ, ಅವರಿಗೆ ಕರೆಸಿ ಅಂತ ಹೇಳ್ತಾ ಇದ್ರು. ಆದ್ರೆ ನನ್ಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಸೊ ಅವರು ಹೇಳ್ತಾರೆ ಅವರು ಯಾರು ಟ್ರಾನ್ಸ್ಜೆಂಡರ್ ಸಂಬಂಧಪಟ್ಟ ಅವರು ಟ್ರಾನ್ಸ್ಜೆಂಡರೇ, ಅವ್ರು ಮುಂಬೈಯಲ್ಲಿದ್ದಾರೆ. ಸೊ ಅವರಿಗೆ ಕರೀರಿ ಅಂತ ಹೇಳ್ತಾ ಇದ್ರು. ಸೊ ನಾನೀಗ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಟ್ರೈ ಮಾಡಿದ್ರೆ ಬಾಂಬೆ ಓಕೆ. ಅಂದ್ರೆ ಅವರು ಅಂದ್ರೆ ಟ್ರಾನ್ಸ್ಜೆಂಡರ್ ಮೇಲೆ ಅವರು ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಬಾಂಬೆ. ಅವರೇ ಟ್ರಾನ್ಸ್ಜೆಂಡರ್. ಹೌದು, ಅದ್ರ ಜೊತೆಗೆ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ಹೇಳಿರುವ ಹಿನ್ನೆಲೆ ಏನು ಅಂತ ಅಂದ್ರೆ ಸಪೋರ್ಟಿವ್ ಆಗಿ. ಶಿ ಇಸ್ ಟ್ರಾನ್ಸ್ಜೆಂಡರ್, ಅವಳು ಕೂಡ ಮಾಡಲಿಂಗ್ ಅಲ್ಲಿ ಇದಾಗಿದ್ದು, ಜಡ್ಜ್ ಆಗಿರೋದು. ದೆನ್ ಲಾಸ್ಟ್ ಟೈಮ್ ಅವರು ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರು. ಅಂಡ್ ಇವಾಗ ಬ್ಯಾಂಗ್ಳೂರ್ LGBT ಇದ್ರ ಸಂಸ್ಥೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಾಂಬೆಯಿಂದ ಯಾರಾದ್ರೂ ಬರ್ತಾ ಇದ್ದಾರಾ? ಇದು ಕರ್ನಾಟಕ ಅಲ್ವಾ? ಅಲ್ಲ, ಇಲ್ಲಿ ಇದ್ದವರಿಗೆ ಇದ್ದಾರೆ. ಮತ್ತೊಂದು ಏನಂತ ಹೇಳಿದ್ರೆ ಇದ್ರಲ್ಲಿ ಏಜ್ ಇದು ಬರಲ್ಲ, ಅದೊಂದು ಖುಷಿ ಆಗಿದೆ ಎಲ್ಲರಿಗೂ. ಏಜ್ ಇಲ್ಲ, ಏಜ್ ಲಿಮಿಟ್. ಸೊ ಎಲ್ಲಾ ಕಡೆ ಮಾಡ್ಲಿಂಗ್ಸ್ ಅಲ್ಲಿ ಏಜ್ ಲಿಮಿಟ್ ನೋಡ್ತಾರೆ, ಪ್ರತಿಯೊಂದು ನೋಡ್ತಾರ ಅಲ್ವಾ? ಸೊ ಅದೊಂದು ಖುಷಿ ನಮ್ ಟ್ರಾನ್ಸ್ಜೆಂಡರ್ ಗಳಿಗೆ. ಏಜ್ ಒಂದು ಇಲ್ಲ ಅಲ್ಲ ಅಂತ, ಪ್ರತಿಯೊಬ್ಬರು ನಂಗೆ ಏಜ್ ಆಗಿದೆ ಯಾಕೆ ಮಾಡ್ಬೇಕು ಅಂತ ಅದು ಹೇಳೋದು ತಪ್ಪು. ಇದ್ರಲ್ಲಿ ಏಜ್ ಇಲ್ಲ, ಇದು ನಮ್ಮ ಟ್ರಸ್ಟ್ ಕಡೆಯಿಂದ ಹಾಗೆ ಮಂಗಳಮುಖಿಯದ್ದು ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ ನಾನು ಹೇಳ್ತೇನೆ. ಎಲ್ಲರೂ ಖುಷಿ ಆಯ್ತು. ಓಕೆ ಮೇಡಮ್, ಇಲ್ಲಿ ಈಗ ಟ್ರಾನ್ಸ್ಜೆಂಡರ್ಸ್ ಅನ್ನ ಇನ್ನೊಂದು ರೀತಿಯಲ್ಲಿ ಅಂದ್ರೆ
ಟ್ರಾನ್ಸ್ಜೆಂಡರ್ ಅಲ್ಲದೇ ಇದ್ರೂ ಕೂಡ ಅದ್ರ ಹಾಗೆ ನಟಿಸುವಂತ ಕೆಲವರು ಇರ್ತಾರೆ ಅನ್ನುವಂಥದ್ದು. ಸೊ ಇದನ್ನು ನೀವು ಹೇಗೆ ಗುರುತಿಸ್ತೀರಿ? ಅವರು ಗುರುತಿಸಿದ್ದಾರೆ, ಮನೆ ಹೊಡೆದಿದ್ದಾರೆ. ಹೌದು ಸರ್, ಇದು ಮೊನ್ನೆ ಕದ್ರಿ ಪಾರ್ಕ್ ಅಲ್ಲಿ ಬಂದಿರೋ ವಿಷಯ. ಒಂದು ಹುಡುಗಿ ಅಂಡ್ ಅವಳು 4 ಮಕ್ಕಳ ತಾಯಿ ಅಂತೆ, ನನಗೆ ಗೊತ್ತಿಲ್ಲ. ಓಕೆ, ಅವಳು ಇಲ್ಲಿ ಅವಳಲ್ಲ, ನಾರ್ತ್ ಕರ್ನಾಟಕದಿಂದ ಬಂದವಳು, ಬಲೂನ್ ಮಾರೋರವರು ಸಿಗ್ನಲ್ ಅಲ್ಲೆಲ್ಲ. ಆಮೇಲೆ ನಮ್ಮವರು ಒಬ್ಬ ನನ್ನ ಫ್ರೆಂಡ್ ಆಗ್ಬೇಕು ಅವಳು ಹೋಗಿದ್ದಾಳೆ ಕಲಕ್ಷ್ಮಿ ಕದ್ರಿ ಪಾರ್ಕ್ಗೆ. ಹೋದಾಗ ಇವಳು ಕೈ ಹೊಡೆದು ಆಶೀರ್ವಾದ ಮಾಡಿ ಎಲ್ಲ ಇಟ್ಬಿಟ್ಟು ಕಪಲ್ಸ್ ಇದ್ದಾರೆ ಅಲ್ಲೆಲ್ಲ ಜಾಸ್ತಿ ಕಪಲ್ಸೇ ಬರೋದು ಕದ್ರಿ ಪಾರ್ಕ್ ಅಲ್ಲಿ. ಸೊ ಅವ್ರ ಹತ್ರ ಆಶೀರ್ವಾದ ಮಾಡಿ ಹಣ ಎಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದಾಳೆ. ಸೊ ಇವಳು ಕೇಳಲಿಕ್ಕೆ ಹೋದಾಗ ಕೊಡೋಣ ಅಂತ ಇವಳು ಇನ್ನೊಬ್ಳು ಕೇಳಲಿಕ್ಕೆ ಹೋಗಿದ್ದಿಲ್ಲ, ನಮ್ಮ ಮಂಗಳಮುಖಿ. ಅವಳಿಗೆ ಇವಾಗ ಕೊಟ್ನಲ್ಲಮ್ಮ ಅಂತ ಹೇಳಿದ್ರು. ಎಲ್ಲ ಕಲೆಕ್ಷನ್ ಮಾಡಿ ಆರಾಮಾಗಿ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾ ಕದ್ರಿ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ದಾಳೆ ಇವಳು, ಒಂದು ಹುಡುಗಿ ಟ್ರಾನ್ಸ್ಜೆಂಡರ್ ಅಲ್ಲ. ದೆನ್ ಆವಾಗ ನಂಗೆ ಗೊತ್ತಾಯ್ತು ಈ ವಿಷಯ. ಗೊತ್ತಾದ ತಕ್ಷಣ ನಾನು ಸೀದಾ ಹೋಗಿ ಸರಿಗೆ ಒಂದೆರಡು ಹೊಡೆದೆ ಅವಳಿಗೆ. ಹೊಡೆದ್ಬಿಟ್ಟು ನೀವು ಮಾಡೋದ್ರಿಂದ ನಮ್ಮ ಮಂಗಳಮುಖಿಯರ ಮೇಲೆ ಹೆಸರು ಹಾಳಾಗ್ತದೆ. ನಾವು ಸೆಕ್ಸ್ ವರ್ಕ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತೀರಾ, ಅದ್ ನಮ್ಗೆ ಹೊಟ್ಟೆ ಪಾಡೋದು. ಭಿಕ್ಷೆನು ಕೇಳುದು, ಸೆಕ್ಸ್ ವರ್ಕ್ ಮಾಡೋದು ನಮ್ಗೆ ಹೊಟ್ಟೆ ಪಾಡು. ನಾವೇನ್ ಬೇಕಂತ ಮಾಡ್ಕೊಂಡ್ ಬಂದಿಲ್ಲ ಅಲ್ವಾ? ಸೊ ಅಂತದ್ರಲ್ಲಿ ಕದ್ರಿ ಪಾರ್ಕ್ ಅಲ್ಲಿ ಮಾಡ್ತೇವೆ. ನಾಳೆ ಸೊಸೈಟಿ ಏನ್ ಹೇಳುತ್ತೆ, ಕದ್ರಿ ಪಾರ್ಕ್ ಅಂದ್ರೆ ಎಲ್ಲ ಬಂದು ಸೇರುವಂತದ್ದು ಒಂದು ಪ್ಲೇಸ್ ಅದು. ಅಲ್ಲಿ ನಮ್ಗೆ ಚೀಪ್ ಆಗಿ ನೋಡ್ತಾರೆ. ಇವ್ರದ್ದು ಇದೇ ಹಣೆ ಬರ, ದೊಡ್ಡ ಮಾತಾಡ್ತಾ ಇದು ಹಣೆ ಬರ ನಮ್ಮ ಮೇಲೆ ಚೀಪ್ ಆಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಸರಿ ಹೊಡೆದು ವಾಟ್ಸಪ್ ಅಲ್ಲಿ ಲೈವ್ ವಿಡಿಯೋ ಕಳಿಸ್ತೇನೆ ನಾನು. ಸೊ ಇಂಥವನ್ನ ಮಂಗಳಮುಖಿಯರು ಯಾರಲ್ಲ ಅಂತ ನೋಡ್ಬಿಟ್ಟು ಕಲೆಕ್ಷನ್ ಕೊಡಿ ಅಂತ ನಾನು ಹೇಳ್ದೆ. ಸೊ ಅವಾಗ ನನ್ಗೆ ಗೊತ್ತಾಯ್ತು ಇದು ಸೇಮ್ ನೋಡ್ಲಿಕ್ಕೆ ದಿಟ್ಟು ಮಂಗಳಮುಖಿ ತರನೇ ಇದೆ ಹುಡುಗಿ. ಡಾರ್ಕ್ ಲಿಪ್ಟಿಕ್ ಅಂದ್ರೆ ನಾವ್ ಯಾವ ತರ ಡೀಪ್ ಡ್ರೆಸ್ ಹಾಕ್ತೇವೆ, ಯಾವ ತರ ಲಿಪ್ಟಿಕ್ ಹಾಕ್ತೇವೆ, ಆಯ್ನ ಪ್ರತಿಯೊಂದು ನಮ್ಮ ಹಾವಭಾವ ಅದೇ ತರ ಕೈ ಮಾಡೋದು, ಆಶೀರ್ವಾದ ಮಾಡೋದು, ಪ್ರತಿಯೊಂದು ಅದೇ ತರ ಆಕ್ಟಿಂಗ್ ಮಾಡಿದಾಳೆ. ಸೊ ಅವಾಗ ನಂಗೆ ಗೊತ್ತಾದ ತಕ್ಷಣ ನಾನು ಈ ರೀತಿ ಹಾಗಾದ್ರೆ ಫಿಮೇಲು ಇರ್ತಾರೆ, ಮೇಲಲ್ಲೂ ಇದ್ದಾರೆ. ಹೌದು, ಮೇಲಲ್ಲಂತೂ ಬಹಳ ಮಂದಿ ಇದ್ದಾರೆ, ಭಯಂಕರ ಇದ್ದಾರೆ. ಮೇಲ್ ಅಂತೂ ತುಂಬಾ ಜನ ಇದ್ದಾರೆ ಟ್ರಾನ್ಸ್ಜೆಂಡರ್. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಯಾಂಟ್ ಶರ್ಟ್ ಹಾಕ್ತಾರೆ, ಸಂಜೆ ಆದ ತಕ್ಷಣ ಲೇಡೀಸ್ ಅದೇನೋ ಹೇಳ್ತಾರೆ ರಾತ್ಕರಾಣಿ ಅಂತ ಹೇಳ್ತಾರೆ, ಆತರ ಆಗ್ತಾರೆ. ಸೊ ನಮ್ ಕೈ ಸಿಕ್ಕಿದ ತಕ್ಷಣ ನಾವು ಬಿಡೋದಿಲ್ಲ. ಯಾಕಂತ ಹೇಳ್ತೀವಿ, ಈಗ ತುಂಬಾ ಕಷ್ಟ ಆಗ್ತದೆ. ನಾವ್ ಮಕ್ಕಳ ಕಳ್ಳಿ ಈಗ ಹೇಳ್ದೆ ತೀರ್ಥಹಳ್ಳಿಯಿಂದ ನಮ್ಮವ್ರು ಬಂದಿದ್ರು ಅಂತ ಹೇಳಿದಲ್ಲ, ಅವ್ರು ನೋಡ್ಲಿಕ್ಕೆ ಹಿಸ್ ಅ ಮೇ. ಓಕೆ, ಅವ್ನ ಹಾವಭಾವ ಚೇಂಜ್ ಆಗಿದೆ, ನಮ್ಗೆ ಗೊತ್ತು, ಹಾರ್ಮೋನ್ಸ್ ಚೇಂಜ್ ಆಗಿದೆ. ಬಟ್ ನಾನು ಹೇಳಿದೆ, ನೀನ್ ಈ ತರ ವೇಷ ಹಾಕೊಂಡು ನೀನ್ ಪೆನ್ ಮಾರಕ್ ಹೋದ್ರೆ ನಿನ್ಗೆ ಪೆನ್ ತಗೊಂಡು ಮಂಗಳೂರಲ್ಲಿ ಸರಿಯಾಗಿ ಹೊಡೆದು ಕಳಿಸ್ತಾರೆ, ಆಯ್ತಾ? ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯ್ತು, ಮಕ್ಕಳ ಬಗ್ಗೆ ಈ ತರ ಇನ್ಸಿಡೆಂಟ್ ಆಯ್ತು, ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ನೀನ್ ಬಿಟ್ಬಿಟ್ಟು ಒಂದ್ ನಾರ್ಮಲ್ ಆಗಿ ನೀನ್ ಗುರ್ತಿಸ್ಕೋ, ನಿನ್ಗೆ ಅಂತ ಗುರ್ತಿಸ್ಕೋ, ಒಟ್ಟ ಏನಂತ ಮೊದಲು ಗುರ್ತಿಸ್ಕೋ. ನೀನು ಅವ್ನ ಪ್ಯಾಂಟ್ ಶರ್ಟ್ ಹಾಕಿ ನೀನು ಪೆನ್ಸಿಲ್ ಮಾಡು, ಯಾಕೆ ನಮ್ಗಳ ಹೆಸರು ಹಾಳು ಮಾಡ್ತೀಯ ನೀನು ಅಲ್ವಾ? ಈ ಕಡೆನೂ ಇಲ್ಲ ನೀನು, ಆ ಕಡೆನೂ ಇಲ್ಲ. ಅಟ್ಲೀಸ್ಟ್ ನಂತರ ಇದ್ರೆ ಬಿಡಪ್ಪ, ಯಾರ ನಿಂಗೆ ಮಾಡ್ಲಿ, ಒಂದ್ ಮಂಗಳಮುಖಿ ವ್ಯಾಪಾರ ಮಾಡ್ತಾ ಇದ್ದೆ ಅಂತ ಒಂದು ಪಬ್ಲಿಸಿಟಿ ಆಗುತ್ತೆ, ಒಂದು ಖುಷಿನೂ ಆಗುತ್ತೆ ಅಲ್ವಾ? ನೀನು ಆ ಕಡೆ ಇಲ್ಲ ಈ ಕಡೆ ನೋಡ್ಲಿಕ್ಕೆ ಗಂಡಸರ ಇಟ್ಕೊಂಡು ದೊಡ್ಡಲ್ಲಿ ಚುಚ್ಕೊಂಡ್ ಬಂದ್ರೆ ನಮ್ಗೆ ಬೇಸರ ಆಗುತ್ತೆ, ಇದೆಲ್ಲ ಕೆಲಸ ಮಾಡ್ಬೇಡ ಅಂತ ನಾನು ಹೇಳ್ದೆ, ಸಮಜಾಯಿಸಿದ್ದೇನೆ. ಸೊ ಅಂತವ್ರು ಇನ್ನೇನಾದ್ರೂ ನಮ್ಮ ಹತ್ರ ಸಿಕ್ಕ್ರೆ ನಾವು ಅದು ಏನ್ ಮಾಡ್ತೀವೋ ಅದು ಜನಕ್ಕೆ ತೋರಿಸ್ತೀವಿ. ಅಂದ್ರೆ ಮಂಗಳೂರಿನಲ್ಲಿ ಆ ರೀತಿಯಾಗಿ ಗುರುತಿಸುವಂತ ಕೆಲಸಗಳು ಆಗ್ತಾ ಇದೆ. ನಾನ್ ಹೇಳ್ತಾ ಇದ್ರೆ ಸೊಸೈಟಿ ಗುರ್ತ ಮಾಡ್ಬೇಕು, ನಾವ್ ಹೇಳೋದ್ ತಪ್ಪಾಗುತ್ತೆ. ಸೊಸೈಟಿ ಏನಾಯ್ತಲ್ಲ ಎಲ್ಲ ಇವ್ರು ಮಂಗಳಮುಖಿನ ಅಂತ ಹೇಳ್ತಾರೆ. ಪ್ರತಿಯೊಂದು ಒಂದ್ ಗಂಡು ಒಂದ್ ವೇಷ ಹಾಕದ ಅದು ಮಂಗಳಮುಖಿನ ಅಂತ ಹೇಳ್ತಾರೆ. ಸೊಸೈಟಿ ಗೊತ್ತಿಲ್ವಾ ಮಂಗಳಮುಖಿ ಯಾರು, ವೇಷದವ್ರು ಯಾರಂತ ಗೊತ್ತಾಗ್ಬೇಕಲ್ವಾ? ಸೊಸೈಟಿ ಕಂಡಿಡ್ಬೇಕು. ನಾವ್ ಹೇಳೋದ್ ತಪ್ಪದು. ಅವ್ರು ಹೇಳ್ತಾರೆ ನೀವು ನಿಮ್ಮ ಕಂಡಿಡಿದ್ ನೀವು ಹೊಡಿಯೋದ್ ತಪ್ಪು. ನಾವ್ ಯಾರ್ಮೇಲೆ ಕೈ ಮಾಡೋದ್ ತಪ್ಪಾಗತ್ತಲ್ವಾ? ಸೊಸೈಟಿನೇ ಗೂಸ ಕೊಡ್ಬೇಕು. ನಿಜವಾದ ಮಂಗಳಮುಖಿ ಯಾರು ಅಲ್ಲ, ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನನ್ನ ಒಪಿನಿಯನ್ ಹೇಳ್ತೀನಿ. ಎಸ್, ಅಂದ್ರೆ ಬಹಳ ಕಡೆಗಳಲ್ಲಿ ನೋಡುವಾಗ ಈಗ ಕಲೆಕ್ಷನ್ ಮಾಡುವಂತದ್ದು ಆ ಸಿಗ್ನಲ್ ಗಳಲ್ಲೆಲ್ಲ ನೋಡುವಾಗ ಆ ಡ್ರೆಸ್ ಮತ್ತು ಆ ಆಟಿಟ್ಯೂಡ್ ನೋಡುವಾಗ್ಲೂ ಒಂದಷ್ಟು ಇದಾಗುತ್ತೆ. ಮೇಡಮ್, ಇದು ಪರಿವರ್ತನೆ ಮಾಡುವಂತ ಕೆಲಸ ಮಾಡ್ತಾ ಇದೆಯಾ? ನಾವು ಮಾಡ್ತಾ ಇದ್ದೇವೆ. ನಾವು ಫಸ್ಟ್ ಮಾಡಿದ್ದೆ ಅದೇ, ಇವರಿಗೆ ಹೇಗೆ ಡ್ರೆಸ್ ಮಾಡ್ಬೇಕು. ಕೆಲವು ಸಲ ನೋಡಿದ ತಕ್ಷಣ ಚಪ್ಪಾಳಿ ತಟ್ಟೋದು, ಇರಿಟೇಟ್ ಮಾಡೋದು, ಮೈ ಮುಟ್ಟೋದು. ಲಾಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗುವಾಗ ನಮ್ಮ ಕಾರ್ ಹತ್ರ ಸಹ ಬಂದ್ರು ಒಬ್ರು, ಅದು ಹೆಂಗಸು. ನಾನು ಫೋಟೋ ತೆಗೆದೆ, ಅವ್ರು ಸರಿ ತೆಗೀರಿ ಅಂತ ಹೇಳ್ತಾರೆ. ಆಕ್ಚುಲಿ ಅವರು ಮಂಗಳಮುಖಿ ಅಲ್ಲ, ಮಂಗಳಮುಖಿ ತರಾನೇ ಮಾಡ್ತಾ ಇದ್ದಾರೆ. ಇಬ್ಬರು ಬಂದಿದ್ರು, ಸ್ವಲ್ಪ ತೋರ ಇದ್ದಾರೆ. ಸೊ ನಾವು ಫೋಟೋ ತೆಗೆದೆಲ್ಲ ಆರ್ಟಿಕಲ್ ಕೂಡ ಮಾಡಿದ್ದೇವೆ, ಯಾಕಂದ್ರೆ ಜನರಿಗೆ ತಿಳಿಬೇಕಂತೇಳಿ. ಇವರ ಹೆಸರು ಹಾಳಬಾರ್ದಲ್ಲ, ಯಾಕಂದ್ರೆ ಅವರು ಸೀದಾ ಹೋಗಿ ಮೈಯೇ ಮುಟ್ತಾರೆ, ಹಣ ಕೊಡಿ ಅಂತೇಳಿ ಗಂಡಸರ ತಲೆ ಮೇಲೆ ಕೈ ಇಡ್ತಾರೆ. ಹಾಗೆ ಅದೆಲ್ಲ ಇರಿಟೇಟ್ ಆಗುತ್ತೆ ಅಲ್ಲ, ಆಗ ಇವರ ಹೆಸರು ಹಾಳಾಗ್ತದೆ. ಇವರು ಹಾಗೆ ಮಾಡುದಿಲ್ಲ. ಸೊ ಮಾಡದವರಿಗೆ ಅನ್ಯಾಯ ಆಗ್ತದೆ, ಮಾಡಿದ ಒಂದೇ ದೃಷ್ಟಿಕೋನ ಆಗ್ತದೆ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ಅಂತ ಮತ್ತೆ ಈ ಮಾತುಕತೆ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಮತ್ತೊಮ್ಮೆ ಅರುಂಧತಿ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅರುಂಧತಿ ಅವರೇ, ಈ ಒಂದು ಫ್ಯಾಷನ್ ಶೋ ಏನು ನಡೀತದೆ, ಬಹುಶಃ ಮುಂದೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಚೇಂಜಸ್ಗಳನ್ನು ತರಬಹುದು. ಈಗಲೇ ಅಂದರೆ ನೀವೀಗ ಒಂದು ಹಂತವಾಗಿ ಒಂದಷ್ಟು ಒಂದು ಎಕ್ಸಸೈಸ್ ಮಾಡೋದಾಗ್ಲಿ, ಅದು ಫ್ಯಾಷನ್ ಮೇಲೆ ಒಂದಷ್ಟು ಇದು ಮಾಡೋದು, ಡ್ರೆಸ್ ಕೋಡ್ಗಳನ್ನು ಇದು ಮಾಡೋದಾಗ್ಲಿ, ಈ ಹಿಂದೆ ಇದ್ದದಕ್ಕೆ ಒಂದು ಸ್ವಲ್ಪ ಚೇಂಜ್ ಆಗುತ್ತಾ? ಮುಂದೆ ಎಲ್ಲ ಮುಗಿಯುವಾಗ ಬಹಳಷ್ಟು ಚೇಂಜ್ ಆಗ್ಬೋದು ಅಂತ ಇದೆಯಾ? ಹೇಗೆ? ನಾವು ಚೇಂಜ್ ಆಗ್ತೀವಿ, ಮತ್ತೆ ನಮ್ಮ ಹಿಂದೆ ಬರೋರು ಚೇಂಜ್ ಆಗ್ತಾರೆ. ಇವಾಗ ನಾನು ಇವಾಗ ಹೇಗೆ ಕೇರಳ ಬೇರೆ ಸ್ಟೇಟ್ ಅವ್ರದ್ದು ನಾನು ನೋಡಿದೆ, ಹಾಗೆ ನಮ್ಮ ಕರ್ನಾಟಕದಲ್ಲಿ ನಡೆಯೋದನ್ನ ಬೇರೆಯವ್ರು ನೋಡ್ತಾರೆ, ನಾವು ಇದ್ ಮಾಡಿರೋದನ್ನ. ಹಾಗೆ ಅವ್ರು ನೋಡಿದಾಗ ಅವ್ರ ಮನಸ್ಸಲ್ಲೂ ಭಾವನೆಗಳು ಚೇಂಜ್ ಆಗ್ತಾ ಇರ್ತದೆ. ಇವ್ರು ಹೀಗೆ ಇದ್ದಾರೆ, ನಾವು ಹೀಗೆ ಇರ್ಬೇಕು ಅಂತ. ನಮ್ಮ ಹಿಂದೆ ಬರೋರು ಒಳ್ಳೆ ರೀತಿಯಿಂದ ಇರ್ತಾರೆ, ಮತ್ತೆ ನಮಗೂ ಪರಿವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಇವಾಗ ನಮಗೆ ವೃತ್ತಿ ಇರೋದಂತಂದ್ರೆ ಒಂದು ಸೆಕ್ಸ್ ವರ್ಕ್, ಇನ್ನೊಂದು ಭಿಕ್ಷಾಟನೆ. ಇವಾಗ ಅದೆಲ್ಲ ಹೋಗ್ಬೇಕು. ಅದೆಲ್ಲ ಹೋಗಿ ಇವಾಗ ನಾವು ನಮ್ ಸೌಂದರ್ಯ ತೋರಿಸ್ಕೊಂಡ್ರೆ ಕೆಲವೊಂದ್ ಕಡೆ ನಮ್ಗೆ ಗೌರವ ಸಿಗುತ್ತೆ. ಇವಾಗ ಮಂಗಳಮುಖಿಯವರು ಪರವಾಗಿಲ್ಲ, ಇವ್ರು ಒಂದು ಒಳ್ಳೆ ತಕ್ಕ ಮಟ್ಟಿಗೆ ಇವ್ರು ಇದ್ ಮಾಡ್ತಿದ್ದಾರೆ ಅಂತ ಅಂದಾಗ ನಮ್ಗೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅವಾಗ ಏನಾಗ್ತದೆ, ಕೆಲ್ಸಗಳು ಕೊಡೋದು, ನಮ್ಗೆ ಅಭಿವೃದ್ಧಿ ಕಾರ್ಯಗಳಾಗೋದು, ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಮೇಲೆ ನಡೀತಾ ಇರುತ್ತೆ. ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದಷ್ಟು ಚೇಂಜಸ್ಗಳು ಇದು ಮಾಡ್ತದಂತ ಏನ್ ಹೇಳ್ತೀರಿ ಸಂಜನಾ ಅವರೇ? ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ನಾವು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಮಂಗಳಮುಖಿಯರು ನಿಮ್ಮಲ್ಲ ಆದಂತ ಒಂದಷ್ಟು ಬದಲಾವಣೆಗಳನ್ನು ಹೇಗಿದ್ರಿ ಹಿಂದೆ? ಈಗ ನಾರ್ಮಲ್ ನಾನ್ ಟ್ರಾನ್ಸ್ಜೆಂಡರ್ ಜೊತೆ ಸೇರಿ ಅವ್ರು ಹೇಗೆ ಮಾಡ್ತಾರೆ, ಕೈಯೆಲ್ಲ ಹೊಡೆಯೋದು ಅದೆಲ್ಲ ಮಾಡ್ತಿದ್ರು. ದೆನ್ ನಾನು ಅನ್ಕೊಂಡೆ, ನಾನ್ ಬರುವಾಗನೇ ನಾನು ಅವ್ರ ತರ ಏನ್ ಮಾಡ್ಲಿಲ್ಲ, ಸಪರೇಟ್ ಆಗಿ ಜೀವನ ನಡೆಸ್ಬೇಕಂತ ಇಷ್ಟ ಪಡ್ತಿದ್ದೆ. ನಾನು ನಮ್ಮವ್ರ ಜೊತೆ ಸೇರ್ಬಾರ್ದು, ನಾನು ಯಾವ್ದೋ ಒಂದ್ ವೃತ್ತಿ ಆಗ್ಲಿ ಏನೋ ಒಂದ್ ಕೆಲಸ ಮಾಡ್ಬೇಕು ಅಂತ ಒಳ್ಳೆ ಕಾನ್ಫಿಡೆಂಟ್ ಇತ್ತು ನಂಗೆ. ಅದು ಕಷ್ಟ ಆಯ್ತು. ಹಾಗೆ ನಮ್ಮಮ್ಮ ಸಿಕ್ಕಿದ ತಕ್ಷಣ ನನಗೆ ನನ್ನ ಲೈಫೇ ಚೇಂಜ್ ಆಯ್ತು. ಫಸ್ಟ್ ಟೈಮ್ ಡ್ರೆಸ್ ಕೋಡ್, ಹಾವಭಾವ, ಕೈ ಹೊಡೆದು ಸ್ಟಾಪ್, ಬಿಲ್ಕುಲ್ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನ್ ಕೈ ಹೊಡಿಲ್ಲ, ಆಚೆ ಊರ್ಗ್ ಹೋದ್ರೆ ಕೈ ಹೊಡಿತೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಒಂದ್ ಒಳ್ಳೆ ಸ್ಟೀಮ್ ಅಲ್ಲಿ ಇದ್ದೀನಲ್ಲ, ನಾನು ಇವರಿಂದ ನನ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಯಾವ್ದು ಬ್ರಾಂಡ್ ಅಂಬಾಸಿಡರ್ ನ್ಯಾಷನಲ್ ಲೆವೆಲ್ದು, ಒಂದ್ ಒಳ್ಳೆ ಖುಷಿ ಕೊಡ್ತು ಅದು. ದೆನ್ ಅವಾಗ ನಾನು ಅನ್ಕೊಂಡೆ, ನಾನು ಇನ್ನೂ ಚೇಂಜ್ ಆದ್ರೆ ಇನ್ನೂ ಒಳ್ಳೆ ಅವಕಾಶ ಸಿಗುತ್ತಲ್ಲ, ಇದೆಲ್ಲ ಬಿಟ್ಬಿಟ್ಟು ಚೆನ್ನಾಗಿರ್ಬೇಕಲ್ಲ ಅಂತ ಅನ್ಕೊಂಡ್ ನಂಗೆ ಮನೆ ಓನರ್ ಕೂಡ ಸಿಟಿಲಿ ಫಸ್ಟ್ ಟೈಮ್ ನನ್ಗೆ ಮನೆ ಬಾಡಿಗೆ ಸಿಕ್ತು. ಎಲ್ಲ ದೂರ ಮೂಲೆ ಕಡೆ ಎಲ್ಲ ಸಿಗುತ್ತೆ, ಬಟ್ ನಂಗೆ ಸಿಗ್ಲಿಲ್ಲ. ಬಟ್ ನಾನು ಸಿಟಿಲಿ ಜೀವನ. ಮಂಗಳೂರು ಕೂಡ ಬದಲಾಗಿದೆ. ಎಸ್, ಮಂಗಳೂರು ಮಂಗಳೂರು ಕೂಡ ಬದಲಾಗಿದೆ. ಹೌದು. ಒಂದು ಅಂದ್ರೆ ಅಷ್ಟೊಂದು ಅಲ್ವೇ? ಇನ್ನೊಂದು ವಿಚಾರ ಏನಂತ ಅಂದ್ರೆ, ನಾವು ಮಂಗಳಮುಖಿ ಅಂತ ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ. ನಾನೊಂದು ಟ್ರಾನ್ಸ್ಜೆಂಡರ್, ನಾನು ಈ ತರ ಅಭಿವೃದ್ಧಿ ಆಗಿದ್ದೀನಿ, ನಾನು ಈ ತರ ನಾನು ಚೇಂಜಸ್ ಆಗಿದ್ದೀನಿ ಅಂತ ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ನಾವು. ಹಾಗೆ. ಆದ್ರೆ ಅದು ಎಲ್ಲೋ ನಿಮ್ಮಿಂದ ತುಂಬಾ ದೂರ ಇದ್ದವರು, ಇನ್ನೂ ನಿಮ್ಮಲ್ಲಿಗೆ ಬರ್ಬೇಕಾದವರು, ಅವರನ್ನು ನೋಡ್ಬೇಕಾದ್ರೆ ಅವರನ್ನ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತ, ಅದು ಹೇಗೆ? ಅದು ನಾವು ನಮ್ಮ ಮನ್ಸಲ್ಲಿ ಬರ್ಬಾರ್ದು, ನಾವು ಅವ್ರನ್ನ ಬದಲಾವಣೆ ಮಾಡ್ಬೇಕು ಅಂತ ನಮ್ಮ ಮನ್ಸಲ್ಲಿ ಬರ್ಬಾರ್ದು, ಅವ್ರ ಮನ್ಸಲ್ಲಿ ಬರ್ಬೇಕದು. ನಾವು ಬದಲಾಗ್ಬೇಕು, ಅವ್ರಾಗೆ ನಾವು ಬದಲಾಗ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಬರ್ಬೇಕದು. ನಾವು ಕೆಲವು ಜನಕ್ಕೆ ನಾವು ಬುದ್ಧಿ ಹೇಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಬರ್ಬೇಕು ಅಂತ ಆದ್ರೆ ನಿಮ್ಮನ್ನೆಲ್ಲ ನೋಡ್ಬೇಕು. ಹೌದು, ಬರ್ಬೇಕಂತ ನಮ್ಮನ್ನ ನೋಡೋದಲ್ಲ, ನಾವು ನಮ್ಮ ಲೈಫ್ ಹಾಳು ಮಾಡ್ಕೊಂಡಿದ್ದೇವೆ, ನೀವು ಹಾಳು ಮಾಡ್ಕೋಬೇಡಿ ಅಂತ ಹೇಳದ್ ಒಂದೇ ಒಂದ್ ಮೆಸೇಜ್ ಕೊಡ್ತಾ ಇದ್ದೀನಿ ನಾನು. ನಾನ್ ನನ್ನ ಲೈಫ್ ಅಲ್ಲಿ ಬಿತ್ಕೊಂಡು 6ನೇ ಕ್ಲಾಸಿಂದ ಓದ್ತಿರುವಾಗ ನನ್ನ ಹಾವಭಾವ ಚೇಂಜ್ ಆಯ್ತು. ಟ್ರಾನ್ಸ್ಜೆಂಡರ್ ಅಂತ ಅನ್ಬಿಟ್ಟು ನಾನ್ ನಾರ್ಮಲ್ ಆಗಿದ್ಕೊಂಡು ಟ್ರಾನ್ಸ್ಜೆಂಡರ್ ಅನ್ಕೊಂಡಿಲ್ಲಾಗಿತ್ತು. ನಾ ಎಲ್ಲ ಇನ್ನೊಬ್ಬರು ನೋಡಿ ಸಂಪೂರ್ಣ ಹೆಣ್ಣಾಗ್ಬೇಕು, ನನ್ನ ಸರ್ಜರಿ ಎಲ್ಲ ಮಾಡ್ಕೊಂಡು ನಾ ಲಿಂಗ ಪರಿವರ್ತನೆ ಮಾಡಿ ಟ್ರಾನ್ಸ್ಜೆಂಡರ್ ಆದೆ. ನಾ ಆ ನೋವು ತಿಂದಿದ್ದೀನಲ್ಲ ನಾನು, ಇನ್ನು ನೆಕ್ಸ್ಟ್ ಪೀಳಿಗೆ ಈಗ ಬರ್ತಾ ಚಿಕ್ಕ ಹುಡುಗರು ಆಗ್ತಾರೆ. ಯಾಕಂತ ಹೇಳಿದ್ರೆ ಹಲವಾರು ಯೂಟ್ಯೂಬ್ ಅಲ್ಲಿ ಈ ಗೇಸ್ ವಿಡಿಯೋಸ್ ಅದು ಇದು ಹಲವಾರು ಇದಾವೆ ಅಲ್ವಾ, ಅದನ್ನೆಲ್ಲ ನೋಡ್ಬಿಟ್ಟು ಈಗ ಆಗ್ತಾರೆ. ನಾನ್ ಹೇಳೋದು ಏನ್ ಪ್ರಕಾರ ಅಂತ ಹೇಳಿದ್ರೆ, ಇನ್ನು ಬರೋ ಪೀಳಿಗೆ ಬರೋರ್ಗೆ ನಾನು ಒಂದೇ ಮೆಸೇಜ್ ಮಾಡೋದು, ನಮ್ಮ ಇದು ಕಮ್ಯುನಿಟಿ ಸೇರ್ಬೇಡಿ, ನಾರ್ಮಲ್ ಆಗಿ ಚೆನ್ನಾಗಿರಿ. ಮತ್ತೆ ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಪೇರೆಂಟ್ಸ್ ಆತರ ಆದ್ರೆ ಅವ್ರ ಪ್ಯಾರೆಂಟ್ ಜವಾಬ್ದಾರಿ ಆಗಿರ್ಬೇಕು ಅಲ್ವಾ. ನಾನು ಹೇಳ್ತಾ ಇರೋದು, ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಹೇಗಿದ್ದೀರಾ ಹಾಗೆ ಇರಿ, ಗುರುತಿಸ್ಕೊಡ್ರಿ, ನಾನು ಅಲ್ಲಿಂದ ಬದಲಾಗಬೇಕು, ಹೀಗಲ್ಲ ನಾನಲ್ಲ ಅಂತ. ಯಾಕಂದ್ರೆ ಈಗ ಸೊಸೈಟಿ ತುಂಬಾ ಮುಂದುವರೆದಿದೆ. ಯಾಕಂದ್ರೆ ಆ ಟೈಮಲ್ಲಿ ನಾನು ಆಪರೇಷನ್ ಮಾಡ್ಕೋಬೇಕು, ನನ್ಗೆ ಅವಸ್ಥೆ ಇಲ್ಲಾಗಿತ್ತು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ನನಗೆ ಚುಡಾಯಿಸಿದ್ದೆ ಅದು ಸೊಸೈಟಿ. ನನಗೆ ನಾನ್ ನನ್ನ ಪ್ರಕಾರ ದುಡ್ಕೊಂಡು ಹೋಗ್ತಾ ಇದ್ದಲ್ಲ, ಇಜ್ಡ ಚಕ್ಕ 9 ಹಲವಾರು ಲ್ಯಾಂಗ್ವೇಜಸ್ ಕರೆದಿದ್ದು ಸೊಸೈಟಿ. ನಮ್ಗೆ ಇಜಡ ಅನ್ನೋದು ಗೊತ್ತಿಲ್ಲ ಆಗಿತ್ತು, ಟ್ರಾನ್ಸ್ಜೆಂಡರ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊಸೈಟಿನ ಗುರ್ತ ಮಾಡಿರೋದು ನಮ್ಮನ್ನ, ಚಕ್ಕ 9 ಪೊಟ್ಟೆ ಅಂತ ಹೇಳಿದಿರೋದು ಸೊಸೈಟಿ. ನಮ್ಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ ಆಗಿತ್ತು. ಅವಾಗ್ಲೇ ಸೊಸೈಟಿ ನಂಗೆ ಎಕ್ಸೆಪ್ಟ್ ಮಾಡಿತ್ತು ಅಂತ ಹೇಳಿದ್ರೆ
ನಾನು ಈ ಸ್ಥಿತಿಲಿ ಕುತ್ಕೊಳ್ತಿಲ್ಲ, ನನ್ನ ಅಪ್ಪ ಅಮ್ಮನ ಜೊತೆ ಆರಾಮಾಗಿರ್ತಾ ಇದ್ದೆ. ಮತ್ತೆ ಅವತ್ತೊಂದು ದಿನದಲ್ಲಿ ನಾವು ಈಗಿದೀವಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಂಡು ನೀನ್ ಹೇಗಿದಿ ಹೀಗೆ ಇರು ಅಂತ ಅಂದ್ಬಿಟ್ಟು ನಮ್ಮನ್ನ ಒಂದು ಪ್ರೋತ್ಸಾಹಿಸಿದ್ರೆ ನಾವ್ ಈಗ ಆಗ್ಲಿಗೂ ಚಾನ್ಸ್ ಇರ್ತಿರ್ಲಿಲ್ಲ. ನಮಗೆ ಪುರುಷತ್ವನೇ ಅನ್ನೋದೇ ಇಲ್ಲ, ನಮಗೆ ಪುರುಷತ್ವನ ಅನ್ನೋದಿಲ್ಲ. ನಾನು ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ಮಾಡಿರೋ ಟೈಮಲ್ಲಿ ನನ್ನ ಆಟಿಟ್ಯೂಡ್ ನೋಡಿ ನಮ್ಮ ಅಮ್ಮ ಏನ್ ಮಾಡಿದ್ರು, ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ಗೆ ಹೋಗಿ ಹೇಳಿದ್ರು, ನನ್ ಮಗ ಹೀಗೀಗ ಒಂದು ಇದೆಲ್ಲ ಮಾಡ್ತಾ ಇದ್ದಾನೆ, ಈ ತರ ವರ್ತನೆ ಮಾಡ್ತಾನೆ, ಮತ್ತೆ ಕೆಲವೊಂದು ನಾನು ಏನೇನು ಆಟಿಟ್ಯೂಡ್ ಮಾಡ್ತೀನಿ ಅದೆಲ್ಲ ಹೇಳ್ತಿದ್ರು. ಮತ್ತೆ ಅಲ್ಲಿ ಹೋಗಿ ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ನಮ್ ಕಾಲೇಜ್ ಲೆಕ್ಚರ್ ನನ್ನ ಮೈಸೂರು ಮಹಾರಾಜ್ ಕಾಲೇಜು, ಅಲ್ಲಿ ನಮ್ ಲೆಕ್ಚರ್ ನನ್ನನ್ನ ಚುಡಾಯಿಸ್ಲಿಕ್ಕೆ ಶುರು ಮಾಡಿದ್ರು, ಹಾಗೆ ಹೀಗೆ ಅಂತ ಅನ್ಕೊಂಡು. ಮತ್ತೆ ಆಗ ನಾನು ಎದ್ ನಿಂತ್ಕೊಂಡು ಕ್ಲಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಚುಡಾಯಿಸ್ತಿದ್ರು. ಆಗ ಎದ್ ನಿಂತ್ಕೊಂಡು ನಾನು ಡೈರೆಕ್ಟ್ ಆಗಿ ಹೇಳ್ಕೊಂಡೆ, ನನ್ನ ಭಾವನೆಗಳು ಇದ್ದಿದ್ದು ನನ್ನಲ್ಲೇ ಅದಂತ ಹಿಂಗ್ ಇಟ್ಕೊಂಡಿದ್ದೆ. ಯಾವಾಗ ಇದು ಅವ್ರು ಫೋನ್ ಜಾಸ್ತಿ ಮಾಡಿದ್ರು ಆಗ ನನ್ನ ಭಾವನೆಗಳೆಲ್ಲ ನಾನು ಈಚೆ ಬಿಟ್ಬಿಟ್ಟೆ. ನಾನು ಹೀಗೇನೆ, ನಾನು ಇರೋದು ಹೀಗೇನೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ನಿಂತ್ಕೊಂಡ ನಂತರ ನಮ್ಮ ಅಮ್ಮ ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಇವನು ಈ ತರ ಆಗ್ತಿದ್ದಾರೆ ಇವನು ಅಂತ ಹೇಳಿದಾಗ ನಾನು ಮನೆಯವ್ರನ್ನ ಬಿಟ್ಟು ಎಲ್ಲಾರನ್ನೂ ಬಿಟ್ಟು ಕೊನೆಗೆ ನಾನು ಬಂದು ನನ್ನ ಲಿಂಗ ಪರಿವರ್ತನೆ ಮಾಡ್ಕೊಂಡೆ. ಅವತ್ತು ನನಗೆ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಮತ್ತೆ ನಮ್ಮ ಅಮ್ಮ ಇಬ್ರು ಸೇರ್ಕೊಂಡು ನನಗೆ ಒಳ್ಳೇದ ಮಾತುಗಳು ಹೇಳಿದ್ರೆ, ನೀನ್ ಈಗ ಇದೆಯಲ್ಲ ಪರವಾಗಿಲ್ಲ ಹೀಗೆ ಇರು ನೀನು ಅಂತ ಅನ್ಕೊಂಡು ನನಗೆ ಸಮಾಧಾನ ಮಾಡಿದ್ರು ಉಂಟಲ್ಲ. ನಾನು ಈ ತರ ಈಗ ಅಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಸೊಸೈಟಿ ಅಥವಾ ಒಂದು ಫ್ಯಾಮಿಲಿಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆಗಿತ್ತು. ಅದೊಂದು ಸಂದರ್ಭದಲ್ಲಿ ಆಗಿರ್ಲಿಲ್ಲ, ಹಾಗಾಗಿ ಲಿಂಗ ಪರಿವರ್ತನೆ ಮಾಡಿಕೊಳ್ಳುವುದು ಅನಿವಾರ್ಯ ಆಗಿತ್ತು. ಸೊ ಇವತ್ತಿನ ಸಮಾಜದಲ್ಲಿ ಅಂತ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಬಹುಶಃ ಕೋರ್ಟಿನ ತೀರ್ಪಾಗಿರ್ಲಿ, ಮೊನ್ನೆ ಬಂದಿರುವ ಕೋರ್ಟ್ ತೀರ್ಪಾಗಿರ್ಲಿ, ಸೊ ಈ ಎಲ್ಲ ತೀರ್ಪಿನ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ಇನ್ನೊಂದು ವಿಚಾರ ಏನಂತಂದ್ರೆ, ಪಬ್ಲಿಕ್ ನಮ್ಗೆ ಆವತ್ತೊಂದು ದಿನದಲ್ಲಿ ನಾವು ಇದು ಗುರುತಿಸ್ಕೊಳ್ಳೋದು ಗಂಡಸು ಅಂತ ಗುರುತಿಸ್ಕೊಳ್ಳೋ ಹಂಗ ಅದೊಂದೇ ಇದ್ದಿದ್ದು. ಆ ಹಂಗ ನೋಡ್ಬಿಟ್ರೆ ನಮ್ಮ ಭಾವನೆಗಳಿಗೆ ಅವ್ರು ಇದ್ ಮಾಡ್ತಿರ್ಲಿಲ್ಲ, ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ನಮ್ ದೇಹನ ನೋಡ್ತಿದ್ರು ಅವರು. ಹಾಗಾಗಿ ನಾವು ಅದನ್ನ ಪರಿವರ್ತನೆ ಮಾಡ್ಕೋಬೇಕಾಗಿತ್ತು ನಮ್ಮ ಲಿಂಗ. ಓಕೆ ಮೇಡಮ್, ಇಲ್ಲಿ ಇದು ಬಹುಶಃ ಪುರುಷ ಮಹಿಳೆಯಾದ ಕತೆ. ಇಲ್ಲಿ ಲಿಂಗ ಪರಿವರ್ತನೆ ಅಂತ ಹೇಳಿದ್ರೆ ಪುರುಷ ಒಬ್ಬ ಮಹಿಳೆಯಾದಂಥ ಕತೆ. ಬಹುಶಃ ಅವತ್ತು ಅದನ್ನ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಆಗಿದೆ ಅಂತ ಅನ್ನೋದು. ಇಲ್ಲಿ ಪರಿವರ್ತನೆ ಇದೊಂದು ಬಹುಶಃ ಫ್ಯಾಷನ್ ಶೋ ಮಾಡುವುದರ ಮೂಲಕ ಒಂದು ರೀತಿಯಲ್ಲಿ ಅವರ ಜೀವನ ಮಟ್ಟದಲ್ಲಿ ಅವರು ಸಂಪೂರ್ಣವಾಗಿ ಸ್ತ್ರೀ ಆಗುವಂತ ಒಂದು ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಆ ಸ್ಟೈಲ್ ಏನಿದೆ, ಆ ಇಡೀ ಫ್ಯಾಷನ್ ಶೋ ಏನಿದೆ ಅದು ಮಹಿಳೆಯರಿಗೆ ಸ್ತ್ರೀಗೆ ಇರುವಂಥದ್ದು ಅಂತ ಅನ್ನುವಂಥದ್ದು ಒಂದು ಬದಲಾವಣೆಗಳು. ಸೊ ಇಲ್ಲಿ ಬಹುಶಃ ಅದೊಂದು ಆಗಬಹುದು ಅಂತ ಅನ್ನೋದೊಂದು. ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾಗಿ ಅವರು ಕಲೆಕ್ಷನ್ ಅಂತ ಹೇಳಿದ್ರೆ, ಅಂದ್ರೆ ಒಂದು ಅರ್ಥದಲ್ಲಿ ಅದನ್ನು ಭಿಕ್ಷಾಟನೆ ಅಂತಲೂ ಹೇಳ್ತಾರೆ. ಇದು ನಿಲ್ಲಿಕ್ಕೆ ಸಾಧ್ಯ ಇದೆಯಾ ಆಗುವಂತ ಪರಿಸ್ಥಿತಿಗಳು? ಈಗ ಅವರು ಬಯಸ್ತಾ ಇದ್ದಾರೆ, ಅವರಿಗೆ ಭಿಕ್ಷಾಟನೆ ಮಾಡ್ಲಿಕ್ಕೆ ನಾಚಿಕೆ ಆಗ್ತದೆ ಅಂತೇಳಿ. ಈಗ ನೋಡಿ, ನಾಡ್ದು ಸೌಂದರ್ಯ ಸ್ಪರ್ಧೆಯಲ್ಲಿ ಅವರೆಲ್ಲ ಭಾಗವಹಿಸ್ತಾರೆ, ಅವರು ವಿನ್ ಆಗ್ತಾರೆ. ನಾಳೆ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ನಾಚಿಕೆ ಆಗ್ತದೆ, ಹೇಗೆ ಬೆಗ್ ಮಾಡೋದು? ಅದಕ್ಕೆ ಸರ್ಕಾರ ಇದರಲ್ಲಿ ಯೋಚಿಸಬೇಕು, ಅವರಿಗೆ ಕೆಲಸ ಕೊಡ್ಬೇಕು. ಯಾಕಂದ್ರೆ ಕೇರಳ ಗವರ್ಮೆಂಟ್ ಮನೆಗಳನ್ನು ಕೊಟ್ಟಿದೆ, ಅವರಿಗೆ ಕೆಲಸಗಳನ್ನು ಕೊಟ್ಟಿವೆ. ಇಲ್ಲಿ ಯಾಕೆ ಕೊಡೋದಿಲ್ಲ? ಇಲ್ಲಿ ಅವರಿಗೆ ವೆನ್ಲಾಕಿಗೆ ಹೋದ್ರೆ ಅಲ್ಲಿ ಡಿಸ್ಕ್ರಿಮಿನೇಷನ್, ಅಲ್ಲಿ ಚುಚ್ಚುತ್ತಾರೆ, ಪ್ರಾಣಿಗಳಿಗೆ ಚುಚ್ಚಿದಾಗಿ ಚುಚ್ಚುವುದು, ಒಂದು ರೆಸ್ಪೆಕ್ಟ್ ಇಲ್ಲ. ಹಾಗಿರುವಾಗ ಸಮಾಜವೇ ಕಡೆಗಣಿಸಿದಾಗ ಅವರು ಇಲ್ಲಿ ಹೋಗೋದು. ಅವರು ಭಿಕ್ಷಾಟನೆ, ಇದು ಕಲೆಕ್ಷನ್ ಹೇಳುದು ತಪ್ಪದು, ಅದು ಭಿಕ್ಷಾಟನೆ, ಕಲೆಕ್ಷನ್ ಅಲ್ಲ, ಭಿಕ್ಷಾಟನೆ ಅದು ಅಂತ. ನಾವು ಯಾಕೆ ಅವರನ್ನು ಭಿಕ್ಷಾಟನೆಗೆ ತಳ್ಳುದು? ಯಾರು ತಳ್ತಾರೆ? ಸಮಾಜ ಅಲ್ಲ. ಅವರಿಗೆ ಕೆಲಸ ಕೊಟ್ರೆ ಅವರು ಭಿಕ್ಷಾಟನೆಗೆ ಹೋಗ್ಬೇಕಂತ ಉಂಟಾ? ಇಲ್ಲ. ಈಗ ಸೆಕ್ಸ್ ವರ್ಕ್ ಯಾಕೆ ಮಾಡ್ತಾರೆ? ಹೊಟ್ಟೆಪಾಡಿಗೆ. ಅವ್ರಿಗೆ ಇಲ್ಲಿದ್ರೆ ಎಲ್ಲಿಂದ ಹೊಟ್ಟೆಪಾಡಿ, ಎಲ್ಲಿಗೆ ಜೀವನ ಹೇಗೆ ನಡೆಸೋದು? ಒಂದು ವೇಳೆ ಯಾವ್ದಾದ್ರು ಒಂದು ಪಕ್ಕ ಅವರಿಗೆ ಈಗ ಇವರು ಓದಿದ್ದಾರೆ, ಯಾರು ಅವರಿಗೆ ಪಕ್ಕ ಅವರ ಓದಿಗೆ ತಕ್ಕ ಡಿಗ್ರಿ ಓದಿದ್ದಾರೆ ಅಂತ ಅವರು ಈಗ ಹೇಳಿದ್ರಲ್ಲ, ಬಿಕಾಮ್ ಇಲ್ಲ BA ಮಾಡಿದ್ದಾರೆ, CBSE CPS. ಓಕೆ, ಅಂದ್ರೆ ಅದಕ್ಕೆ ಪೂರಕವಾದ ಹುದ್ದೆಗಳು ಕಡಿಮೆ ಏನೂ ಇಲ್ಲ. ಬಟ್ ಅದು ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ಕೂಡ ಎರಡು ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಏನಿದೆ ಅದೆರಡನ್ನ ಬಿಟ್ಟು ಅವರು ಹೊರತಾಗ್ತದೆ. ಈಗ ನಮ್ಮ ರೇಖಾ ಅವರು ಬ್ಯೂಟಿಷಿಯನ್, ಅವರಿಗೆ ಕೆಲಸ ಮಾಡ್ಬೇಕಾದ್ರೆ ಓನರ್ ಹೇಳಿದ್ರು ಬಾಯಿ ಮುಚ್ಚಿ ಕೆಲಸ ಮಾಡ್ಬೇಕು. ಅದು ಒಂಥರ ಡಿಸ್ಕ್ರಿಮಿನೇಷನ್ ಅಲ್ವಾ? ಒಂದು ಮನುಷ್ಯ ಬಾಯಿ ಮುಚ್ಚಿ ಹೇಗೆ ಇರೋದು? ಆಗುದಿಲ್ಲ. ಬಾಯಿ ಮುಚ್ಚಿ ಕೆಲಸ ಮಾಡಿ ಅಂದ್ರೆ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಅಂತ, ಅದೇ ಅದು ಮಂಗಳಮುಖಿ ಅಂತ ತೋರಿಸಬಾರದು ಅಂತೇಳಿ. ಹಾಗೆ ಯಾಕೆ ಮಾಡೋದು? ಅವರಿಗೆ ಈಗ ಸಂಜನನಿಗೆ ಆ ಬ್ಯೂಟಿ ಪಾರ್ಲರ್ ಓನರ್ ಎಷ್ಟು ಒಳ್ಳೆ ಮಾಡಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಅವರೇ ಅಡಿಗೆ ಸಹ ಮಾಡ್ತಾರೆ ಇವರು.
ನನ್ಗೆ ಅಷ್ಟು ಪ್ರೀತಿ ಮಾಡ್ತಾರೆ. ನಂಗೆ ಬಾಡಿಗೆ ಇಲ್ಲದ ಅವರೇ ಕಟ್ತಾರೆ. ನನ್ಗೆ ತುಂಬಾ ಮಗಳಕ್ಕಿಂತ ಹೆಚ್ಚು ನಂಗೆ ಅಷ್ಟು ಗೌರವ ಕೊಡ್ತಾರೆ. ಎಲ್ಲ ಊಟ ಕೊಡ್ತಾರೆ, ಅವರೊಟ್ಟಿಗೆ ಊಟ ಮಾಡ್ತಾರೆ, ಅಲ್ಲಿ ಮಧ್ಯಾಹ್ನದ ರೆಸ್ಟ್ ಅಲ್ಲೇ ಮಾಡ್ತಾರೆ, ಸಾಯಂಕಾಲ ಬರುವಾಗ ಟಿಫಿನ್ ಕೊಡ್ತಾರೆ, ಅಷ್ಟು ಚಂದ ಮಾಡಿ ನೋಡ್ತಾರೆ. ಪ್ರತಿಯೊಂದು ಹಬ್ಬಕ್ಕೆ ಬಟ್ಟೆ ಕೊಡಿಸ್ತಾರೆ ಅವರು. ಒಂದಿನ ಹೋಗಿಲ್ಲ ಅಂದ್ರೆ ಕಾಲ್ ಮಾಡ್ತಾರೆ, ಎಲ್ಲಿದೆ ಸಂಜನಾ ಅಂತ, ಬರ್ತದಿನಮ್ಮ ಅಂತ ಹೇಳ್ತೀನಿ. ನಂಗೆ ಅಷ್ಟು ತುಂಬಾ ನಂಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿದೆ ಫಸ್ಟ್ ಟೈಮ್ ಮಂಗಳೂರಲ್ಲಿ. ಸೊ ಇದೊಂದು ಫ್ಯಾಷನ್ ಶೋ, ರಾಜ್ಯ ಮಟ್ಟದ ಟ್ರಾನ್ಸ್ಜೆಂಡರ್ ಏನೋ ಬ್ಯೂಟಿ ಪೇಜೆಂಟ್ ಇದೆ. ಬಹುಶಃ ಒಂದಷ್ಟು ಬದಲಾವಣೆಗಳನ್ನು ತರ್ತದೆ ಒಂದು ಮಂಗಳೂರಿಗರಲ್ಲಿ ಮತ್ತು ಮಂಗಳೂರಿನಲ್ಲಿರುವಂಥ ಮಂಗಳ ಮುಖಿಯರಲ್ಲೂ ಕೂಡ. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಏನಂತಂದ್ರೆ ಮಂಗಳಮುಖಿಯರ್ಗೆ ಒಂದು ಗೌರವ ಕೊಡಿ, ಮತ್ತೆ ಅವ್ರನ್ನ ನಿಮ್ಮವರಾಗಿ ಸ್ವೀಕರಿಸಿ. ಕರೀರಿ, ಅಕ್ಟೋಬರ್ 14ಕ್ಕೆ ಬನ್ನಿ ಅಂತ ಹೇಳಿ ನಿಮ್ಮ ಫ್ಯಾಷನ್ ಶೋಗೆ. ಮತ್ತೆ ನಿಮ್ಮವರಾಗಿ ನೋಡಿ, ಮತ್ತೆ ನಾವು ಮಾಡ್ತಿರೋಂತ ಈ ಸ್ಪರ್ಧೆನಲ್ಲಿ ನೀವು ಬಂದು ನಮ್ಮನ್ಗೆ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಂತೇನೆ. ಸಂಜನಾ ಅವರು, ನಾನು ಕೇಳಿದೊಂದ್ರೆ ಈ ಇಂತ ಸಿಕ್ಕಿರೋ ಅವಕಾಶ ಮುಂದೆ ಸಿಗುತ್ತೋ ಇಲ್ಲ ನನ್ಗೆ ಗೊತ್ತಿಲ್ಲ. ಇನ್ನು ಫಸ್ಟ್ ಟೈಮ್ ಸಿಕ್ಕಿದೆ ಕರ್ನಾಟಕದಲ್ಲಿ. ಎಲ್ರು ಭಾಗವಹಿಸಿ ಬದ್ಲಾಗೋಣ, ನಾವು ಬದ್ಲಾಗ್ತೇವೆ, ಇನ್ನು ಬದ್ಲಾಗೋಣ, ಬರೋರಿಗೆ ಬದ್ಲಾಗಿಸೋಣ. ಸೊ ನನ್ನ ಸೊಸೈಟಿಗೆ ಒಂದು ಒಳ್ಳೆ. ಎಸ್, ಸಂಜನಾ ಅವರಿಗೂ, ಅರುಂಧತಿ ಅವರಿಗೂ ಮತ್ತು ಮೇಡಮ್ ವೈಲೆಟ್ ಪೆರೇರಾ ಅವರಿಗೂ ಧನ್ಯವಾದಗಳು ಮೇಡಮ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತಿದೆ. ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.